हरे कृष्णा हरे कृष्णा। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम राम हरे हरे। श्री श्री राधा गोविंद की जय। श्री श्री गौरनिताय की जय। ಶ್ರೀಲ ಪ್ರಭುಪಾದ की जय। हरे कृष्ण। ಎಲ್ಲರಿಗೂ ಸ್ವಾಗತ। ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಸ್ವಾಗತ। ಇಂದು ಅಧ್ಯಾಯ 12ರ ಮುಂದುವರಿದ ಭಾಗ। ನಿನ್ನೆ ದಿವಸ ನಾವೇನೇನು ಕಲಿತಿದ್ದೇವೆ ಅಂತ ನೋಡೋಣ। ಅಪೌರುಷೇಯ ಧರ್ಮ ಗ್ರಂಥಗಳು, ಇದರ ಬಗ್ಗೆ ಶ್ರೀಲ ರೂಪ ಗೋಸ್ವಾಮಿಯರು ಏನ್ ಹೇಳ್ತಾರೆ, ಭಕ್ತಿ ಸೇವಾ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಯಾರು ಹೆಚ್ಚು ತಿಳುವಳಿಕೆ ನಮಗೆ ನೀಡುತ್ತೆ ಅಂತಹ ಗ್ರಂಥಗಳು ಅಪೌರುಷೇಯ ಧರ್ಮ ಗ್ರಂಥಗಳು। ಅದರಲ್ಲಿ ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, ಪುರಾಣಗಳು, ವೇದಾಂತಗಳು ಮತ್ತು ಅದನ್ನೇ ಆಧರಿಸಿ ಬರೆದಂತಹ ಗ್ರಂಥಗಳು। ಸೊ ಇದರಲ್ಲಿ ಶ್ರೀಲ ಪ್ರಭುಪಾದರ ಪುಸ್ತಕಗಳು ಬರೆದಿರ್ತಕ್ಕಂತಹ ಗ್ರಂಥಗಳು, ಆಚಾರ್ಯರುಗಳು ಗೋಸ್ವಾಮಿಗಳು ಬರೆದ ಗ್ರಂಥಗಳು, ಸಂಪ್ರದಾಯದ ಆಚಾರ್ಯರು ಬರೆದ ಗ್ರಂಥಗಳು, ಇವೆಲ್ಲವೂ ಕೂಡ ಇರುತ್ತೆ। ಯಾರ ಮನೆಯಲ್ಲಿ ಶ್ರೀ ಒಂದು ಅಪೌರುಷೇಯ ಧರ್ಮ ಗ್ರಂಥಗಳನ್ನ ಇಟ್ಕೊಂಡು ಆ ಧಾರ್ಮಿಕ ಸಾಹಿತ್ಯಗಳ ಪಠನೆ ಯಾರು ಮಾಡ್ತಾರೆ ಅವರಲ್ಲಿ ಆ ವ್ಯಕ್ತಿಯ ವಿಚಾರದಲ್ಲಿ ಭಗವಂತ ಕೃಷ್ಣ ತುಂಬಾ ಸುಪ್ರೀತನಾಗ್ತಾನೆ, ಅವನ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ। ಹಾಗಾಗಿ ಆ ಒಂದು ವೈಷ್ಣವ ಸಂಬಂಧ ಕೃತಿಗಳನ್ನು ರಚಿಸೋರು ಮತ್ತು ಅಂತಹ ಗ್ರಂಥಗಳನ್ನು ಮನೆಯಲ್ಲಿ ಯಾರು ಇಟ್ಕೊಳ್ತಾರೆ ಅವರ ಗೃಹದಲ್ಲಿ ನಾರಾಯಣ ಇರ್ತಾನೆ ಅಂತ ಇಲ್ಲಿ ನಾರದ ಮುನಿಗಳಿಗೆ ಉಪದೇಶ ಮಾಡಿದ್ದಾರೆ। ಸೊ ಹಾಗಾಗಿ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ ಶ್ರೀಮದ್ ಭಾಗವತದ ಅಂತಹ ಒಂದು ಸಕಲ ವೇದಾಂತದ ಸಾರ ಅದು। ಅದನ್ನ ಯಾರು ದಿನನಿತ್ಯ ಪಠನೆ ಮಾಡಿ ಅದರಲ್ಲಿ ಯಾರು ಆಸಕ್ತಿ ವಹಿಸ್ತಾರೆ ಅವರಿಗೆ ಬೇರೆ ಯಾವ ಪ್ರಾಪಂಚಿಕ ಸಾಹಿತ್ಯದಿಂದ ರುಚಿ ಉಂಟಾಗುವುದಿಲ್ಲ। ಮಥುರಾ ಪಟ್ಟಣದಲ್ಲಿ ಭಗವಂತ ತನ್ನ ಒಂದು ಜನರಿಗೆ ಅವ್ಯಾಜ್ಯ ಕರುಣೆ ಎಲ್ಲಾ ಜೀವಿಗಳಿಗೆ, ಅದಕ್ಕಾಗಿ ಅಲ್ಲಿ ಅವನು ಆ ಮಥುರಾ ವ್ರಜಮಂಡಲ ಭೂಮಿಯಲ್ಲಿ ಇಳಿದು ಬಂದಿದ್ದಾನೆ। ಸೊ ಹಾಗಾಗಿ ಅದು ಪುಣ್ಯಕ್ಷೇತ್ರ, ಆ ನೆಲವನ್ನು ಸ್ಪರ್ಶಿಸುವುದು, ಅಲ್ಲಿ ಆ ಮಥುರಾ ಪಟ್ಟಣದ ಬಗ್ಗೆ ಶ್ರವಣ ಮಾಡುವುದು, ಮಥುರಾ ಪಟ್ಟಣ ಸ್ಮರಣೆ ಮಾಡುವುದು, ಇದರಿಂದ ವ್ಯಕ್ತಿ ಎಲ್ಲಾ ತನ್ನ ಅಭೀಷ್ಟಗಳನ್ನ ಈಡೇರಿಸ್ಕೊಳ್ಬಹುದು ಅಂತ ಅನೇಕ ಶಾಸ್ತ್ರಗಳಲ್ಲಿ ಇದೆ ಅಂತ ಹೇಳ್ತಾರೆ। ಸೊ ಇಲ್ಲಿ ಭಕ್ತರ ಸೇವೆಯ ಒಂದು ಮುಖ್ಯವನ್ನು ಕೂಡ ಶ್ರೀಲ ರೂಪ ಗೋಸ್ವಾಮಿಯರು ಹೇಳಿದ್ದಾರೆ। ಇದು ಭಗವದ್ ಭಕ್ತರ ಸೇವೆ, ಭಗವಂತನ ಪೂಜೆಗಿಂತಲೂ ದೊಡ್ಡದು ಅಂತ ಪರಮ ಭಕ್ತನಾದ ಶಿವ ಪಾರ್ವತಿಗೆ ಹೇಳಿದ್ದಾನೆ। ಸೊ ಹಾಗಾಗಿ ಇಲ್ಲಿ ಶ್ರೀಮದ್ ಭಾಗವತದಲ್ಲೂ ಕೂಡ ಅನೇಕ ಬಾರಿ
ಭಗವದ್ಭಕ್ತರ ಅವರ ಸೇವೆ ಮಾಡೋದರ ಒಂದು ಮಹಿಮೆ, ಅದನ್ನು ಅನೇಕ ಬಾರಿ ಶ್ರೀಮದ್ ಭಾಗವತದಲ್ಲಿ ಕೂಡ ನಾವು ನೋಡ್ತೇವೆ. ಆ ಭಕ್ತರ ಒಂದು ಸೇವೆ ಮಾಡೋದ್ರಿಂದ ಆ ಭಗವಂತನ ಪಾದಾರವಿಂದದಲ್ಲಿ ಸೇವೆ ಸಲ್ಲಿಸುವ ಒಂದು ಅವಕಾಶ ಕೂಡ ಸಿಕ್ಕುತ್ತೆ. ಮತ್ತೆ ನಮ್ಮ ಐಹಿಕದಲ್ಲಿ ಇರ್ತಕ್ಕಂತಹ ಈ ಕಷ್ಟ ಕಾರ್ಪಣ್ಯಗಳು ಅವು ಕೂಡ ಕಳೆಯುತ್ತವೆ ಮತ್ತು ಭಗವಂತನ ಮೇಲೆ ಭಕ್ತಿ ಪ್ರೇಮ ಉಂಟಾಗುತ್ತೆ. ಹಾಗಾಗಿ ಯಾರು ಶ್ರೀ ವೈಷ್ಣವರ ಒಂದು ದರ್ಶನ ಮಾಡ್ತಾರೋ ಅಂತವರ ಇವನ್ ವೈಷ್ಣವರ ನೋಟ ಕೂಡ ಆ ಎಲ್ಲ ಪಾಪಕರ್ಮಗಳನ್ನು ಕೂಡ ಕಳೆದು ಬಿಡುತ್ತೆ. ಯಾರು ವೈಷ್ಣವರಿಗೆ ಸೇವೆ ಮಾಡ್ತಾರೆ ಅವರಿಗೆ ಅಂತವರಿಗೆ ಎಲ್ಲಾ ಪಾಪಕರ್ಮಗಳು ಸವಿದು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಶ್ರೀಕೃಷ್ಣ ಹೇಳಿದ್ದಾನೆ, ಭಗವದ್ ಭಕ್ತರು ತಾನು ಯಾರು ಅಂತ ಭಗವದ್ಭಕ್ತ ಅಂತ ಹೇಳ್ಕೊಳ್ಳುವ ಭಕ್ತ ಅಲ್ಲ, ಆದರೆ ಭಕ್ತನ ಭಕ್ತ ಅಂತ ಹೇಳಿಕೊಳ್ಳುವನು ವಾಸ್ತವವಾಗಿ ತನ್ನ ಭಕ್ತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಗವಾನ್ ಶ್ರೀಕೃಷ್ಣನನ್ನ ನಾವು ಪಡಿಬೇಕು ಅಂದ್ರೆ ನಾವು ನೇರವಾಗಿ ಭಗವಂತನ ಹತ್ರ ಹೋಗ್ಲಿಕ್ಕಾಗಲ್ಲ. ನಾವು ಭಗವದ್ ಭಕ್ತರ ಸೇವೆ ಮಾಡಿ ಅವರ ಮುಖಾಂತರ ನಮಗೆ ಭಗವಾನ್ ಶ್ರೀಕೃಷ್ಣ ಸಿಗಬಹುದು. ಸೊ ಅದರಿಂದ ಭಗವಂತನನ್ನು ಅವನ ಶುದ್ಧ ಭಕ್ತರ ಮೂಲಕವೇ ನಾವು ಸಂಪರ್ಕಿಸಬೇಕು. ಆಮೇಲೆ ತನ್ನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರಭು ಸೇವೆ ಮಾಡ್ಬೇಕಂತ ಶ್ರೀರೂಪ ಗೋಸ್ವಾಮಿ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲಾ ಹಬ್ಬ ಹರಿದಿನಗಳನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೌರ ಪೂರ್ಣಿಮಾ, ರಾಮನವಮಿ ಉತ್ಸವ, ಆಮೇಲೆ ಇಲ್ಲಿ ಶ್ರೀ ನರಸಿಂಹ ಜಯಂತಿ, ಇಂತಹ ಎಲ್ಲ ಹಬ್ಬ ಹರಿದಿನಗಳು, ಮತ್ತೆ ತಿರುವಭಾವದ ದಿನಗಳು, ಆಚಾರ್ಯರ ಇಲ್ಲಿ ಬಂದಿರ್ತಕ್ಕಂತಹ ಅವರ ಜನ್ಮದಿನಗಳು, ಇವುಗಳನ್ನೆಲ್ಲ ನಾವು ಎಲ್ಲ ರೀತಿಯಿಂದ ಕೂಡ ಆಚರಿಸಬೇಕು, ಪ್ರಭುವಿನ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಸೇವೆ ವಿಶೇಷ. ದಾಮೋದರ ಮಾಸ, ಆ ಕಾರ್ತಿಕ ಮಾಸದಲ್ಲಿ ದಾಮೋದರ ಲೀಲೆಯಾಗಿದೆ. ಸೊ ಹಾಗಾಗಿ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಒಂದು ಆ ಭಗವಂತನ ಒಂದು ನಾಮಸ್ಮರಣೆ, ಆ ಹರಿನಾಮ ಅದನ್ನ ಜಪವನ್ನ ಹೆಚ್ಚಿಸ್ತಾ ಹೋಗೋದು. ಆಮೇಲೆ ಅಲ್ಲಿ ಒಂದು ಕಾರ್ತಿಕ ಮಾಸದಲ್ಲಿ ದಾಮೋದರನಿಗೆ ಆರತಿಯನ್ನು ಎತ್ತುವುದು ದಾಮೋದರ ದೇವರಿಗೆ. ಮತ್ತು ಕಾರ್ತಿಕ ಮಾಸದಲ್ಲಿ ಅಂದ್ರೆ ಇದನ್ನ ಮಾಡೋದು ಅಂದ್ರೆ ಯಾತ್ರೆ ಮಾಡುವುದು, ಅದು ಕೂಡ ಬಹಳ ಶ್ರೇಯಸ್ಸು. ಮತ್ತು ಕಾರ್ತಿಕ ಮಾಸದಲ್ಲಿ ಕೊನೆಯ ಒಂದು 5 ದಿನಗಳಲ್ಲಿ ಭೀಷ್ಮ ವ್ರತವನ್ನ ಮಾಡುವುದು. ಹೀಗೆ ಕಾರ್ತಿಕ ಮಾಸಕ್ಕೆ ತುಂಬಾ ಅದು ಆಧ್ಯಾತ್ಮಿಕವಾಗಿ ಶಕ್ತಿ ಉಳ್ಳದ್ದು. ಸೊ ಹಾಗಾಗಿ ಭಕ್ತಿ ಸೇವೆಯನ್ನು ವಿಶೇಷವಾಗಿ ಮಥುರಾಪುರದಲ್ಲಿ ಮಾಡಿದರೆ ಕಾರ್ತಿಕ ಮಾಸದಲ್ಲಿ ಅಲ್ಲಿ ಕೂಡ ಅನೇಕ ರೀತಿಯ ಒಂದು ಒಳ್ಳೆಯ ಒಂದು ಇದನ್ನ ಭಕ್ತಿಯಲ್ಲಿ ಮುಂದೆ ಕೂಡ ಹೋಗ್ಬಹುದು, ಮುಂದುವರ್ಕೊಂಡು ಹೋಗ್ಬಹುದು. ಸೊ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಭಗವಂತನ ಪೂಜೆ ಮಾಡೋ ಸಲುವಾಗಿ ಭಕ್ತರು ಮಥುರಾ ಮತ್ತು ವೃಂದಾವನಕ್ಕೆ ಹೋಗ್ತಾರೆ. ಇಲ್ಲಿ ಪದ್ಮಪುರಾಣದಲ್ಲಿ ಹೇಳಿದೆ, ಭಗವಂತ ಭಕ್ತನಿಗೆ ಮುಕ್ತಿಯನ್ನಾದ್ರೂ ಕೊಡ್ಬೋದು, ಐಹಿಕ ಸುಖ ಮುಕ್ತಿಯನ್ನಾದ್ರೂ ಕೊಡ್ಬೋದು, ಆದರೆ ಭಕ್ತಿಯನ್ನು ಕೊಡ್ಲಿಕ್ಕೆ ಭಗವಂತ ತುಂಬಾ ಇದನ್ನ ಭಕ್ತರ ಪರೀಕ್ಷೆ ಮಾಡಿ ಕೊಡ್ತಾನೆ. ಯಾಕೆಂದ್ರೆ ಭಕ್ತಿ ಸೇವೆ ಮಾಡುವ ಭಾಗ್ಯವನ್ನು ಭಗವಂತ ಸಾಧಾರಣದವರಿಗೆ ಕರುಣಿಸೋದಿಲ್ಲ. ಸೇವಾ ಆಸಕ್ತಿ ಯಾರು ಇರುತ್ತದೆಯೋ ಅವರಿಗೆ ಕರುಣಿಸ್ತಾನೆ. ಸೊ ಹಾಗಾಗಿ ಈ ಸೇವೆ ಮಾಡ್ತಕ್ಕಂಥ ಮನಸ್ಸು ಅವರಿಗೆ ಸಿಕ್ಕಬೇಕು ಅಂದ್ರೆ ಮಥುರಾ ಪಟ್ಟಣದಲ್ಲಿ ಮನಸ್ಸಿಲ್ಲದೆ ಮನಸ್ಸಿನಿಂದ ಭಕ್ತಿ ಸೇವೆ ಮಾಡಿದ್ರು ಕೂಡ ಭಕ್ತನಿಗೆ ಆ ಒಂದು ಪ್ರಭುವಿನ ಭಗವಂತನ ಅಂತರಂಗ ದಾಸ್ಯನಾಗುವ ಭಾಗ್ಯವನ್ನು ಕೂಡ ಇಲ್ಲಿ ಕರುಣಿಸಲಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ತುಂಬಾ ಮುಖ್ಯವಾದದ್ದು. ಏಕೆಂದ್ರೆ ಶ್ರೀಕೃಷ್ಣ ಭಗವಂತ ಅವನು ತುಂಬಾ ಆ ಒಂದು ಅವ್ಯಾಜ ಕರುಣೆಯಿಂದ ಇಲ್ಲಿ ನಮ್ಮನ್ನು ಬದ್ಧಾತ್ಮರನ್ನು ಉದ್ಧರಿಸ್ಲಿಕ್ಕಾಗಿಯೇ ಇಲ್ಲಿ ಅವತಾರ ಎತ್ತಿದ್ದಾನೆ. ಮತ್ತೆ ಅವತಾರ ಎತ್ತಿ ಅನೇಕ ಲೀಲೆಗಳನ್ನು ಮಾಡ್ತಾನೆ. ಈ ಅವತಾರದಲ್ಲಿ ಭಕ್ತರಿಗೆ ಒಂದು ಈ ಅವತಾರಗಳನ್ನ ಲೀಲೆಗಳನ್ನು ತುಂಬಾ ಸ್ಮರಣೆ ಮಾಡಿಕೊಂಡು ಭಕ್ತರಾದವರು ತುಂಬಾ ಸಂತೋಷ ಪಡ್ತಾರೆ ಮತ್ತು ಅವರು ಮುಂದೆ ಭಕ್ತಿಯಲ್ಲಿ ಮುಂದುವರಿಯಬಹುದು. ಸೊ ಅದರಿಂದ ಈ ಶರಣಾಗತ ಆತ್ಮರಾಗಿ ಆ ಹಬ್ಬ ಹರಿದಿನಗಳನ್ನು ಆಚರಿಸಿ ಆ ಭಗವಂತನ ಜನ್ಮದಿನೋತ್ಸವ ಇಂತರ ಅವುಗಳನ್ನು ಆಚರಿಸಿ ಭಗವಂತನನ್ನು ಸಂತೃಪ್ತಿಗೊಳಿಸಬೇಕು. ಯಾರು ಹಬ್ಬ ಹರಿದಿನಗಳನ್ನ
ಭಗವಂತನಿಗೆ ಸಂಬಂಧಪಟ್ಟೆ ಆಚರಿಸ್ತಾರೋ ಅಂತಹ ಭಕ್ತನು ಭಗವಂತನಿಗೆ ತುಂಬಾ ಪ್ರಿಯವಾಗ್ತಾನೆ ಅಂತ ಭವಿಷ್ಯ ಪುರಾಣದಲ್ಲಿ ತುಂಬಾ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ ಆದಿ ಪುರಾಣದಲ್ಲಿ ಕೂಡ ಇಲ್ಲಿ ತುಂಬು ಭಕ್ತಿಯ ವಿಗ್ರಹಾರದ ಬಗ್ಗೆ ರೂಪ ಗೋಸ್ವಾಮಿಯರು ಹೇಳ್ತಾರೆ. ಏನ್ ಹೇಳ್ತಾರೆ? ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಮಗ್ನರಾಗಿರುವ ಹಾಗೂ ಭಕ್ತಿ ಸೇವಾ ನಿರತರಾಗಿರುವ ಕಾರಣ ಅಲೌಕಿಕ ಆನಂದವನ್ನು ವ್ಯಕ್ತಿ ಅನುಭವಿಸ್ತಾನೆ. ಅದರ ಜೊತೆಗೆ ಮುಕ್ತಿಯೊಂದನ್ನೇ ಅಲ್ಲದೆ ಭಕ್ತಿ ಸೇವೆಗೆ ಅನುಕೂಲವಾದ ಸೌಕರ್ಯವನ್ನು ನೀಡಲಾಗುತ್ತದೆ. ಸೊ ಯಾರು ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ ಭಕ್ತರು, ಅವರಿಗೆ ಅನೇಕ ಭಕ್ತಿ ಸೇವೆಗೆ ಅನುಕೂಲವಾಗುವಂತೆ ಸೌಕರ್ಯಗಳನ್ನು ಭಗವಂತ ಕೊಡ್ತಾನೆ. ಸೊ ಯಾವ ವ್ಯಕ್ತಿ ತಾನು ಒಂದು 10 ಹೆಜ್ಜೆ ಮುಂದೆ ಹೋದರೆ ಭಗವಂತ 1000 ಹೆಜ್ಜೆ ಮುಂದೆ ಬರ್ತಾನೆ ಸಹಾಯ ಮಾಡ್ಲಿಕ್ಕೆ, ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ. ಹಾಗಾಗಿ ಇಲ್ಲಿ ಶ್ರೀಮದ್ ಭಾಗವತದ ಪ್ರಕಾರ ಮುಕ್ತಿ ಅಂತ ಹೇಳೋದು ಅಂದ್ರೆ ಅಲ್ಲಿ ವ್ಯಕ್ತಿ ತನ್ನ ಸಹಜ ಸ್ಥಾನದಲ್ಲಿ ನಿಲ್ತಕ್ಕಂತ ಮೊದಲ ಮೆಟ್ಟಿಲು. ಸಹಜ ಸ್ಥಾನದಲ್ಲಿ ನಿಲ್ಲಿಸುವ ಮೊದಲ ಮೆಟ್ಟಿಲು ಅಂತಂದ್ರೆ ಅದು ಐಹಿಕ ಕಾಲುಷ್ಯಗಳಿಂದ ಬಿಡುಗಡೆ. ಸೊ ಆಮೇಲೆ ಜೀವಿಯ ಸಹಜ ಸ್ಥಿತಿ ಯಾವುದು ಅಂತಂದ್ರೆ ಜೀವಿಯರ ಸ್ವರೂಪ ಕೃಷ್ಣರ ನಿತ್ಯದಾಸ. ಜೀವಿಯು ತಾನು ಯಾವಾಗ್ಲೂ ಭಗವಂತನ ಸೇವೆ ಮಾಡ್ಕೊಂಡಿರಬೇಕು, ಅದೇ ಜೀವಿಯ ಸಹಜವಾದ ಸ್ಥಿತಿ. ಸೊ ಅದರಿಂದ ಇಲ್ಲಿ ನಾವು 2 ರೀತಿಯ ಒಂದು ಮೆಟ್ಟಿಲುಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಐಹಿಕ ಕಾಲುಷ್ಯದಿಂದ ಬಿಡುಗಡೆ, ಮತ್ತೆ ಭಕ್ತಿ ಸೇವೆಯಲ್ಲಿ ನೆಲೆ ನಿಂತಿರುವುದು. ಸೊ ಇದರಲ್ಲಿ ಶ್ರೀಮದ್ ಭಾಗವತವು ಆ ಒಂದು ಮುಕ್ತಿ, ನಿಜವಾದ ಮುಕ್ತಿ ಅಂತಂದ್ರೆ ತನ್ನ ಸಹಜ ಸ್ಥಾನದಲ್ಲಿ ನಿಲ್ಲುವ ಮೊದಲ ಮೆಟ್ಟಿಲು. ಆಮೇಲೆ ಭಕ್ತಿ ಸೇವೆ ಮಾಡ್ತಕ್ಕಂಥದ್ದು ಅದು ಸಹಜ ಸ್ಥಿತಿ. ಯಾರು ಭಕ್ತಿ ಸೇವೆಯಲ್ಲಿ ನೆಲೆ ನಿಂತಿರ್ತಾರೆ ಅವರು ಅದರಲ್ಲೇ ತೃಪ್ತಿ ಕಾಣ್ತಾರೆ. ಸೊ ಆತ್ಮಾರಾಮರು, ಅದರಿಂದ ಅವರಿಗೆ ಬೇರೆ ಯಾವುದು ಕೂಡ ಬೇಕಾಗುವುದಿಲ್ಲ. ಭಕ್ತನಿಗೆ ಮುಕ್ತಿ ಬೇಕಾಗ್ಲಿಲ್ಲ, ಭಕ್ತನಿಗೆ ಈ ಬದ್ಧ ಜೀವನದಿಂದ ಐಹಿಕ ಸ್ಥಿತಿಯಿಂದ ಮುಕ್ತನಾಗಬೇಕು ಅಂತ ಯಾವಾಗ್ಲೂ ಅವನು ಬಯಸೋದಿಲ್ಲ. ಏಕೆಂದರೆ ಭಕ್ತಿ ಸೇವೆಯಲ್ಲಿ ತೊಡಗಿರೋದ್ರಿಂದ ಅವನು ಐಹಿಕ ಸ್ಥಿತಿಗೆ ಅವನು ಬದ್ಧನಾಗಿಲ್ಲ. ಯಾಕೆ? ಇಹ ಯಸ್ಯ ಹರೆಯ ದಾಸ್ಯ ಕರ್ಮಣ ಮನಸ್ಸಾಗಿರ ನಿಖಿಲೇಶು ಅವಸ್ಥಾಸು ಅಪಿ ಜೀವನ್ಮುಕ್ತ ಸಮುಚ್ಯತೆ. ಅವನು ಕಾಯಾವಾಸ ವಾಚ ಮನಸ್ಸ ಭಕ್ತಿ ಸೇವೆಯಲ್ಲಿ ನಿರತನಾಗಿರೋದ್ರಿಂದ ಅವನಿಗೆ ಐಹಿಕ ಜಗತ್ತಲ್ಲಿ ಇದ್ದರೂ ಕೂಡ ಅವನು ಐಹಿಕ ಜಗತ್ತಿಗೆ ಆ ಸ್ಥಿತಿಗೆ ಐಹಿಕ ಪ್ರಪಂಚದ ಸ್ಥಿತಿಗೆ ಅವನು ಬದ್ಧನಾಗಿರೋದಿಲ್ಲ. ಇಲ್ಲಿವರೆಗೆ ನಿನ್ನೆ ನಾವು ನೋಡಿದ್ದೇವೆ. ಈಗ ಇವತ್ತಿನ ದಿನ ಇಲ್ಲಿ ಭಕ್ತರ ಗೋಷ್ಠಿಯಲ್ಲಿ ಭಾಗವತ ವಾಚನ ಇದನ್ನ ನಾವು ನೋಡೋಣ. ಈಗೆಲ್ಲ ನಮಗೆಲ್ಲ ಗೊತ್ತಿದೆ, ಶ್ರೀಮದ್ ಭಾಗವತ ಅಂದ್ರೆ ಅದು ವೇದಗಳ ಸಾರ. ಅದಕ್ಕೆ ವೇದ ವಾಂಗ್ಮಯದ ಕಲ್ಪತರು ಅಂತ ಹೇಳ್ತಾರೆ. ಅಂದ್ರೆ ವೇದ ವಾಂಗ್ಮಯದ ಕಲ್ಪತರು ಅಂತಂದ್ರೆ ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಅಂದ್ರೆ ಇದು ವೇದಾಂತ ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳಿಗೆ ಬರದ ವ್ಯಾಖ್ಯಾನ. ಸೊ ಹಾಗಾಗಿ ಇಲ್ಲಿ ಅದು ಗಲಿತ ಫಲ, ಈ ಎಲ್ಲ ವೈದಿಕ ಸಾಹಿತ್ಯದ ಗಲಿತ ಫಲ. ಮತ್ತೆ ಶ್ರೀಮದ್ ಭಾಗವತದಲ್ಲಿ ಈ ಒಂದು ಐಹಿಕ ಜಗತ್ತಿನಲ್ಲಿ ನಾವು ಏನು ಬದುಕಿಗೆ ಏನೇನು ವಿಚಾರಗಳು ಬೇಕಾಗುತ್ತೋ ಅದೆಲ್ಲವೂ ಕೂಡ ಅಡಕವಾಗಿದೆ. ಅಂದ್ರೆ ಸಾಮಾಜಿಕತೆ, ರಾಜಕಾರಣ, ವೈದ್ಯಶಾಸ್ತ್ರ, ಯುದ್ಧ ತಂತ್ರ, ಹೀಗೆ ಅನೇಕ ರೀತಿಯ ವಿಚಾರಗಳು ಐಹಿಕ ಬದುಕಿನಿಗೆ ಬೇಕಾಗಿದ್ದೂ ಇದೆ. ಮತ್ತು ಭಗವಂತನೆಡೆಗೆ ಅದು ನಮ್ಮನ್ನು ಸಂಪರ್ಕ ಮಾಡುತ್ತದೆ. ಶ್ರೀಮದ್ ಭಾಗವತ ಹೇಗೆ ನಮ್ಮನ್ನು ಭಗವಂತನೆಡೆಗೆ ಸಂಪರ್ಕ ಮಾಡುತ್ತದೆ? ಶ್ರೀಮದ್ ಭಾಗವತ ಅಂದ್ರೆ ಅಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಕ್ಕಂಥದ್ದು. ಶ್ರೀಮದ್ ಭಾಗವತ ಶ್ರವಣ ಮಾಡಿದರೆ ಮತ್ತು ಕೀರ್ತನ ಮಾಡಿದರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಕಲ್ಮಶಗಳ ನಿವಾರಣೆಯಾಗಿ ನಾವು ಭಕ್ತಿ ಸೇವೆಯಲ್ಲಿ ನಮ್ಮ ಒಂದು ನಿಷ್ಠೆ, ಆ ಭಕ್ತಿ ಸೇವೆಯಲ್ಲಿ ನಿಷ್ಠನಾಗ್ತಾನೆ ವ್ಯಕ್ತಿ. ಅಂದ್ರೆ ಗಾಢವಾದ ಆಳವಾದ ಶ್ರದ್ಧೆ ಬರುತ್ತೆ. ಸೊ ಹಾಗಾಗಿ ಶ್ರೀಮದ್ ಭಾಗವತ ನಮ್ಮನ್ನ ಈ ಒಂದು ಅಮಲ ಪುರಾಣ ನಮ್ಮನ್ನ ಆಧ್ಯಾತ್ಮದ ಕಡೆಗೆ ಒಯ್ದು ಭಗವಾನ್ ಶ್ರೀಕೃಷ್ಣನ ಜೊತೆ ನಮ್ಮ ಕಳೆದು ಹೋದ ಸಂಪರ್ಕವನ್ನು ಪಡೆಯಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ
ಶ್ರೀಮದ್ ಭಾಗವತವನ್ನ ವೇದಗಳ ಕಲ್ಪತರುವಿನ ಮಾಗಿದ ಫಲ, ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಮತ್ತೆ ಏನ್ ಹೇಳಿದ್ದಾರೆ? ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಅಂದ್ರೆ ಈ ಎಲ್ಲ ವೇದ ಶಾಸ್ತ್ರಗಳನ್ನ ಅದು ಒಂದು ಕಲ್ಪತರು ಅಂತ ನಾವು ಮಾಡ್ಕೊಂಡ್ರೆ ಆ ಕಲ್ಪತರುವಿನಲ್ಲಿ ಒಂದು ಮರದಲ್ಲಿ ಏನಾಗುತ್ತೆ, ಒಂದು ಮರಕ್ಕೆ ಗೌರವ ಸಿಕ್ಕುದು ಯಾವಾಗ? ಅಲ್ಲಿ ಸಿಕ್ಕಿರ್ತಕ್ಕಂಥ ಹಣ್ಣಿನ ರುಚಿ ಮೇಲೆ. ಸೊ ಉದಾಹರಣೆಗೆ ಆ ಮಾವಿನ ಮರಕ್ಕೆ ಹೆಚ್ಚು ಬೆಲೆ ಬರೋದು ಯಾವಾಗ? ಆ ಮಾವಿನ ಹಣ್ಣು ತುಂಬಾ ಮಾಗಿ ತುಂಬಾ ಅದು ರುಚಿಯಾದಾಗ ಆ ಮಾವಿನ ಮರಕ್ಕೆ ನಾವು ತುಂಬಾ ಹೇಳ್ತೇವೆ, ಏನು ತುಂಬಾ ಒಳ್ಳೆ ಮರ, ಇದು ಒಳ್ಳೆಯ ಫಲ ಕೊಡುತ್ತೆ, ರುಚಿಯಾದ ಹಣ್ಣನ್ನು ಕೊಡುತ್ತೆ. ಹಾಗೆಯೇ ಶ್ರೀಮದ್ ಭಾಗವತವು ಕೂಡ ವೇದಗಳೆಂಬ ಮರವು ನೀಡಿದ ಅತಿ ಮಧುರ ಫಲ, ತುಂಬಾ ಸಿಹಿಯಾದ ಫಲ. ಸೊ ಅದಕ್ಕೆ ಈಗ ಯಾವುದೇ ಹಣ್ಣಿಗೆ, ಮಾವಿನ ಹಣ್ಣಿಗೆ ಗಿಣಿ ಸ್ವಲ್ಪ ಹುಟುಕಿದರೆ ಅದಕ್ಕೆ ರುಚಿಯಾಗಿ ಹೆಚ್ಚಾಗತ್ತೆ. ಸೊ ಹಾಗೆ ಶ್ರೀಮದ್ ಭಾಗವತವು ಶುಕಮುನಿಗಳ ಆ ಒಂದು ಲೋಕೋತ್ತರ ವಾಣಿಯಿಂದ ಬಂದಿರತಕ್ಕಂತ ಕಾರಣ ಅದು ಹೆಚ್ಚು ಮಧುರವಾಗಿದೆ, ತುಂಬಾ ಸಿಹಿಯಾಗಿದೆ. ಸೊ ಅದರಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು. ನಿತ್ಯಂ ಭಾಗವತ ಸೇವೆಯ, ಇದನ್ನ ನಾವು ರಸವನ್ನು ಕುಡಿಯಬೇಕು. ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂತಹ ಆ ಒಂದು ಅಮೃತ, ಆ ಒಂದು ಉಪದೇಶಗಳು, ಭಗವದ್ ಭಕ್ತರ ಆ ಕಥೆಗಳು, ಅದರಿಂದ ಬರ್ತಕ್ಕಂತಹ ಜೀವನದಲ್ಲಿ ನಮಗೆ ಅಳವಡಿಸ್ಕೊಳ್ಬೇಕಾದಂತಹ ಉಪದೇಶಗಳು ಬಹಳ ಇದೆ. ಅದನ್ನು ಕೇಳಿ ನಾವು ತುಂಬಾ ಸವಿಯಬೇಕು ಮತ್ತು ಅದನ್ನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಈಗ ಇದರಲ್ಲಿ ಶ್ರೀಲ ರೂಪ ಗೋಸ್ವಾಮಿಯರು ಏನ್ ಹೇಳಿದ್ದಾರೆ ಅದನ್ನ ಪ್ರಭುಪಾದರು ಬರೆದಿದ್ದಾರೆ. ಶ್ರೀಮದ್ ಭಾಗವತವನ್ನು ನಾವು ಹೇಗೆ ಕೇಳಬೇಕು? ಶ್ರೀಮದ್ ಭಾಗವತವನ್ನು ಪರಂಪರಾ ಪದ್ಧತಿಯ ಪ್ರಕಾರ ನಾವು ಸ್ವೀಕಾರ ಮಾಡ್ಬೇಕು. ಇಲ್ಲಿ ಪರಂಪರಾ ಪದ್ಧತಿ ಅಂದ್ರೆ ಇದರ ಮೂಲ ಆಕಾರ ಕೃಷ್ಣ. ಅಂದ್ರೆ ಕೃಷ್ಣನಿಂದ ನಾರದರಿಗೆ ಈ ಶ್ರೀಮದ್ ಭಾಗವತವನ್ನು ಬೋಧಿಸಲಾಗಿದೆ. ಬ್ರಹ್ಮನಿಗೆ ಬೋಧಿಸಲಾಗಿದೆ, ಬ್ರಹ್ಮನಿಂದ ನಾರದರಿಗೆ. ಸೊ ಶ್ರೀಕೃಷ್ಣ ಬ್ರಹ್ಮನಿಗೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಸೊ ಹಾಗೆ ಆ ಬ್ರಹ್ಮನಿಗೆ ಅವನ ಹೃದಯದಲ್ಲಿ ಶ್ರೀಕೃಷ್ಣ ಭಾಗವತವನ್ನ ಹೇಳಿದ್ರು. ಸೊ ಭಾಗವತವನ್ನ ಬ್ರಹ್ಮನಿಂದ ನಾರದನಿಗೆ ಹೇಳಲ್ಪಟ್ಟಿತ್ತು, ನಾರದನಿಂದ ವೇದವ್ಯಾಸನಿಗೆ, ವೇದವ್ಯಾಸರಿಂದ ಶುಕಮುನಿಗೆ. ಹೀಗೆ ಸಂಪ್ರದಾಯದಲ್ಲಿ ಅದು ಬಂದಿದೆ. ಸಂಪ್ರದಾಯದಲ್ಲಿ ಬಂದಿರೋದ್ರಿಂದ ಅದರ ಆ ಶಿಷ್ಯ ಪರಂಪರೆಯಲ್ಲಿ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಯಾಕೆಂದ್ರೆ ಅದು ಯಥಾ ಪ್ರಕಾರ ಇರುತ್ತೆ. ಭಗವಂತ ಬ್ರಹ್ಮನಿಗೆ ಏನ್ ಹೇಳಿದಾನೋ ಅದನ್ನೇ ಈಗ ನಮಗೆ ಸಂಪ್ರದಾಯದಿಂದ ಬಂದ ಆಚಾರ್ಯರು ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಮರದ ಮೇಲಿನಿಂದ ಮಾಗಿದ ಫಲ, ಮರದ ಒಳಗೆ ಒಂದು ಹಣ್ಣು ಆಗಿದೆ. ಆ ಹಣ್ಣನ್ನ ನಾವು ಹೇಗೆ ಕೆಳಕ್ಕೆ ನಾವು ಹೇಗೆ ಅದನ್ನ ಪಡ್ಕೊಳ್ಳೋದು ಅಂದ್ರೆ, ಆ ಮರದ ಮೇಲೆ ಕುಳಿತಿರ್ತಕ್ಕಂಥ ಜನ ಒಂದು ರೆಂಬೆಯಿಂದ ಮತ್ತೊಂದು ರೆಂಬೆಗೆ ಮತ್ತೊಂದು ರೆಂಬೆಗೆ ಹಾಗೆ ಅದು ಕೈಯಿಂದ ಕೈಗೆ ಬಂದಾಗ ಆ ಹಣ್ಣು ಒಡೆಯುವುದಿಲ್ಲ. ಅಂದ್ರೆ ಆ ಪರಂಪರಾ ಪದ್ಧತಿಯ ಮೂಲಕ ನಾವು ಭಾಗವತವನ್ನ ಕೇಳಿಕೊಂಡಾಗ ಅದು ಆ ಭಾಗವತದಲ್ಲಿ ಮೊದಲು ಇದ್ದ ಹಾಗೆ ಅದನ್ನ ವ್ಯಾಖ್ಯಾನ ಇರುತ್ತೆ. ಅದರಲ್ಲಿ ಸ್ವಲ್ಪವೂ ಕೂಡ ವ್ಯತ್ಯಾಸ ಇರುವುದಿಲ್ಲ. ಸೊ ಹಾಗಾಗಿ ಆಧ್ಯಾತ್ಮಿಕ ಜ್ಞಾನಾರ್ಜನೆ ಪಡಿಬೇಕು ಅಂತಂದ್ರೆ ಪರಂಪರಾ ಪದ್ಧತಿ ಅದೇ ಏಕೈಕ ಮಾರ್ಗ. ಇದನ್ನ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ? ಏವಂ ಪರಂಪರಾ ಪ್ರಾಪ್ತಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟಃ ಪರಂತಪ. ಇದು ಈ ಒಂದು ಭಗವದ್ಗೀತೆಯನ್ನು ಕೂಡ ನಾವು ಪರಂಪರಾ ಪದ್ಧತಿಯಿಂದ ಸ್ವೀಕಾರ ಮಾಡ್ಬೇಕು. ಯಾಕೆಂತಂದ್ರೆ ಈ ಪರಂಪರಾ ಪದ್ಧತಿಯಿಂದ ಸ್ವೀಕಾರ ಮಾಡಿದ್ರೆ ನಮಗೆ ನಿಖರವಾಗಿ ಮತ್ತು ಅದು ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ನಮಗೆ ಆ ಒಂದು ಆಧ್ಯಾತ್ಮಿಕ ತಿಳಿವು, ಜ್ಞಾನ ನಮಗೆ ಬರುತ್ತದೆ. ಸೊ ಇದು ಗುರು ಶಿಷ್ಯ ಪರಂಪರೆಯ ಮೂಲಕ ಹರಿದು ಬರಬೇಕು. ಸೊ ಹಾಗಾಗಿ ನಮಗೆ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಸಂಪ್ರದಾಯದಿಂದ ಬಂದ ಆಚಾರ್ಯರು. ಸೊ ಹಾಗಾಗಿ ನಾವು ಅವರ ಮೂಲಕ ಕಲಿತಾ ಇದ್ದೇವೆ. ಸೊ ಹಾಗಾಗಿ ಈ ಭಾಗವತವನ್ನ ನಾವು ಯಾರ ಹತ್ರ ಕಲಿಬೇಕು? ಅದು ಭಕ್ತ ಭಾಗವತನ ಹತ್ರ ಕಲಿಬೇಕು. ಯಾಕೆ ಭಕ್ತ ಭಾಗವತರ ಕಲಿಬೇಕು? ಹರೇ ಕೃಷ್ಣ.
ಶ್ರೀಮದ್ ಭಾಗವತವನ್ನು ಭಕ್ತ ಭಾಗವತರ ಮೂಲಕ ನಾವು ಯಾಕೆ ಕಲಿಬೇಕು? ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಹೌದು ಮಾತಾಜಿ, ಕೇಳ್ತಾ ಇದೆ. ಶ್ರೀಮದ್ ಭಾಗವತನು ಭಕ್ತ ಭಾಗವತರ ಮುಖಾಂತರ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ? ಭಗವಂತನಿಗೆ ಪ್ರಿಯ, ಗುರು ಪರಂಪರೆಯಿಂದ ಬಂದಿರ್ತಾರೆ ಮಾತಾಜಿ. ಪರಂಪರೆಯಿಂದ ಬಂದಿರ್ತಾರೆ, ಆದ್ರೆ ಆತ್ಮ ಸಾಕ್ಷಾತ್ಕೃತರಿಂದ ಈ ಭಾಗವತವನ್ನು ಕಲಿಯಬೇಕು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ್ದಾರೆ. ಯಾಕೆ? ಕೃಷ್ಣ ಪ್ರಜ್ಞೆ ಆಂದೋಲನ. ಇಲ್ಲಿ ಭಾಗವತ ಭಕ್ತರು ಎಲ್ಲಿ ಇರುತ್ತಾರೆ ಅಲ್ಲಿ ಭಗವಂತ ಇರುತ್ತಾನೆ. ಅಂದ್ರೆ ಭಕ್ತನಿಂದ ಎಲ್ಲಿ ಏನು ಸಂಕೀರ್ತನೆ ಆಗುತ್ತದೆಯೋ ಅಥವಾ ಪ್ರವಚನ ಆಗುತ್ತದೆಯೋ ಅಲ್ಲಿ ಭಗವಂತನೇ ಇರುತ್ತಾನೆ. ಅದಕ್ಕೆ ಭಕ್ತ. ಹರೇ ಕೃಷ್ಣ. ಇಲ್ಲಿ ಭಾಗವತರಿಂದ ಭಕ್ತ ಭಾಗವತರಿಂದ ಗ್ರಂಥ ಭಾಗವತವನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ಇಲ್ಲಿ ನಾವು ಭಾಗವತ ಅಂದ್ರೆ ಏನು ತಿಳ್ಕೊಳ್ಬೇಕು. ಭಾಗವತರು ಅಂದ್ರೆ ಯಾರು? ಭಾಗವತರು ಅಂದರೆ ಅವರು ಶುದ್ಧ ಭಕ್ತರು. ಶುದ್ಧ ಭಕ್ತರು ಅಂದ್ರೆ ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಪಟ್ಟವರು, ಭಗವಾನ್ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟವರು ಅವರು, ಶುದ್ಧ ಭಕ್ತರು ಅವರು. ಸೊ ಹಾಗಾಗಿ ಆ ಶುದ್ಧ ಭಕ್ತರನ್ನ ಭಾಗವತಂ ಅಂತ ಕರೀತಾರೆ. ಸೊ ಇವರು ಭಾಗವತಂ ಅಂತಂದ್ರೆ ಆ ಭಾಗವತಂ ಆ ಗ್ರಂಥದಲ್ಲಿ ಇರ್ತಕ್ಕಂತಹ ಉಪದೇಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂದರೆ ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಅಂದ್ರೆ ತಮ್ಮ ಜೀವನದಲ್ಲಿ ಅಲ್ಲಿ ಹೇಳಿದ ಉಪದೇಶಗಳನ್ನು ತಮ್ಮ ಜೀವನದಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಗೆ ಸಂಬಂಧಪಟ್ಟ ಗ್ರಂಥವನ್ನು ಕೂಡ ಭಾಗವತಂ ಎಂದು ಕರೆಯಲಾಗಿದೆ. ಸೊ ಭಕ್ತ ಭಾಗವತರು ಅವರ ಮೂಲಕ ಈ ಶ್ರೀಮದ್ ಭಾಗವತವನ್ನ ನಾವು ಕೇಳಬೇಕು. ಏಕೆಂದರೆ ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಆ ಭಾಗವತಮ್ಮನಲ್ಲಿ ಇರ್ತಕ್ಕಂತಹ ಉಪದೇಶಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸೊ ಅದಂದ್ರೆ ಅವರು ಕರಗತ ಮಾಡ್ಕೊಂಡಿದ್ದಾರೆ ಆ ಎಲ್ಲ ಉಪದೇಶಗಳನ್ನ. ಶ್ರೀಮದ್ ಭಾಗವತದ ನಿಜವಾದ ರುಚಿಯನ್ನು ನಾವು ಸವಿಬೇಕು ಅಂದರೆ ಭಾಗವತಂ ಎನ್ನುವ ವ್ಯಕ್ತಿಯ ಉಪದೇಶಗಳನ್ನು ಪಡೆಯಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದರು. ಯಾಕೆಂದ್ರೆ ಭಕ್ತ ಭಾಗವತ ಅವರು ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಮಗೆ ಸರಿಯಾದ ಮಾರ್ಗದರ್ಶನ ನೀಡಬಲ್ಲರು. ಹಾಗಾಗಿ ಇಲ್ಲಿ ತುಂಬಾ ಅದು ಮುಖ್ಯ. ಭಕ್ತ ಭಾಗವತರಿಂದ ನಾವು ಕೇಳಬೇಕು. ಶ್ರೀಲ ಪ್ರಭುಪಾದರು ಭಕ್ತ ಭಾಗವತರು. ಯಾಕೆ? ಅವರು ಅವ್ರ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದಾರೆ, ಸಂಪ್ರದಾಯದಿಂದ ಬಂದಿದ್ದಾರೆ. ಸಂಪ್ರದಾಯದ ಬಂದ ಆಚಾರ್ಯರು ಮತ್ತು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದಾರೆ ತತ್ವಗಳನ್ನ. ಸೊ ಹಾಗಾಗಿ ಭಕ್ತ ಭಾಗವತರ ಮುಖಾಂತರ ಶ್ರೀಮದ್ ಭಾಗವತವನ್ನು ನಾವು ಆ ಪಾಠವನ್ನು ಕಲಿಯಬೇಕು. ಇಲ್ಲಿ ಮುಕ್ತ ಜೀವಿಯು ಕೂಡ ಶ್ರೀಮದ್ ಭಾಗವತವನ್ನು ಸವಿಯಬಹುದು. ಇಲ್ಲಿ ಮುಕ್ತ ಜೀವಿ ಅಂತಂದ್ರೆ ಐಹಿಕದ ಕಾಲುಷ್ಯದಿಂದ ಯಾರು ಬಿಡುಗಡೆ ಹೊಂದಿರ್ತಾರೋ ಅವರು ಮುಕ್ತ ಜೀವಿ. ಮುಕ್ತ ಜೀವಿ ಅಂತಂದ್ರೆ ನಾವೇನ್ ತಿಳ್ಕೊಬೇಕು ಅಂದ್ರೆ 3 ಗುಣಗಳಿಂದ ಹೊರಗೆ ಬಂದವರು ಮುಕ್ತ ಜೀವಿ. ಅದಕ್ಕೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಆ ಮುಕ್ತ ಜೀವಿಗಳು ಐಹಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತು ಆ ಮುಕ್ತ ಜೀವಿಗಳಿಗೆ ಆಕರ್ಷಣೆ ಕೊಡೋದಿಲ್ಲ. ಆದರೆ ಅಂತಹ ಮುಕ್ತ ಜೀವಿಗಳಿಗೆ ಶ್ರೀಮದ್ ಭಾಗವತವು ಅವರಿಗೆ ಆಕರ್ಷಣೆ ಕೊಡುತ್ತೆ. ಯಾಕೆ ಅದು ಆಕರ್ಷಣೆ ಕೊಡುತ್ತೆ ಕೇಳಿದ್ರೆ, ಅಲ್ಲಿ ಶ್ರೀಮದ್ ಭಾಗವತಂನಲ್ಲಿ ಭಗವಂತನ ಲೀಲೆಗಳಿದೆ. ಭಗವಾನ್ ಶ್ರೀಕೃಷ್ಣನ ಲೀಲೆಗಳು ಮುಕ್ತ ಜೀವಿಗೆ ಅವರನ್ನ ಆಕರ್ಷಿಸುತ್ತದೆ. ಅದಕ್ಕೆ ಇವರು ಶುಕಮುನಿಗಳು ಮುಕ್ತ ಜೀವಿ. ಅವರು ಐಹಿಕ ಪ್ರಪಂಚಕ್ಕೆ ಬರುವಾಗ ಮುಂಚೆಯ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅವರು ಮುಕ್ತಾತ್ಮರು. ಸೊ ಅವರು ಅನೇಕ ವರ್ಷಗಳ ಕಾಲ ತಾಯಿ ಗರ್ಭದಲ್ಲಿ ಇದ್ರು, 16 ವರ್ಷ ಅಂತ ಹೇಳ್ತಾರೆ. ಅವರು ಬರ್ತಾನೆ ಇರ್ಲಿಲ್ಲ ಹೊರಗೆ. ಆಗ ಶುಕಮುನಿಗಳ ತಂದೆ ಶ್ರೀ ವ್ಯಾಸದೇವರು ಶ್ರೀ ಕೃಷ್ಣ ಭಗವಾನ್ಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವರು ಭಗವಾನ್ ಕೃಷ್ಣ ಅಲ್ಲಿ ಬಂದು ನೀನು ಹೊರಗೆ ಬಾ, ನಿನಗೆ ಈ ಐಹಿಕ ಸ್ಪರ್ಶ ಆಗೋದಿಲ್ಲ, ಗುಣಗಳ ಸ್ಪರ್ಶ ಆಗೋದಿಲ್ಲ ಅಂದಾಗ ಅವ್ರು ಬಂದ್ರು. ಸೊ ಅವರು ನೋಡಿ, ತಾಯಿಯ ಗರ್ಭದಲ್ಲಿದ್ದಾಗಲೇ ಮುಕ್ತಾತ್ಮರಾಗಿದ್ದರೂ ಕೂಡ ಶ್ರೀಮದ್ ಭಾಗವತವನ್ನು ಸವಿದ ಮೇಲೆಯೇ ತಾವೊಬ್ಬ ಭಕ್ತ ಶ್ರೇಷ್ಠರಾಗಿದ್ದಾರೆ ಎಂದು ಶುಕಮುನಿಗಳು ಒಪ್ಪಿಕೊಳ್ಳುತ್ತಾರೆ. ಸೊ ಹಾಗಾಗಿ ಮುಕ್ತಾತ್ಮರಾದರೂ ಕೂಡ ಅವರು ಶ್ರೀಮದ್ ಭಾಗವತವನ್ನು ಓದಿದ ಮೇಲೆ, ಅದನ್ನ ಅವರು ಸವಿದ ಮೇಲೆ ಅಂದ್ರೆ
ಶ್ರೀಮದ್ ಭಾಗವತನು ತಂದೆಯಿಂದ ಅವರು ಕೇಳಿ ತಿಳಿದುಕೊಂಡರು. ತಂದೆ ವೇದವ್ಯಾಸರು. ಸೊ ಹಾಗಾಗಿ ಅವರು ವೇದವ್ಯಾಸರು ಸಂಪ್ರದಾಯದಿಂದ ಬಂದಿರ್ತಕ್ಕಂಥವರು. ಆ ಭಗವಂತನ ಶಕ್ತ್ಯಾವೇಶ ಅವತಾರ. ಅವರು ಶ್ರೀಮದ್ ಭಾಗವತವನ್ನು ಶುಕಮುನಿಗಳಿಗೆ ಹೇಳಿದರು. ಯಾಕೆ ಶುಕಮುನಿಗಳಿಗೆ ಹೇಳಿದ್ರು? ಅವರು ಕ್ವಾಲಿಫೈಡ್ ಶುಕಮುನಿಗಳು, ಅವರು ಮುಕ್ತ ಜೀವಿಗಳು, ಆಧ್ಯಾತ್ಮದಲ್ಲಿ ತುಂಬಾ ಇಚ್ಛೆ ಉಳ್ಳವರು. ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಕಾಯಕದಲ್ಲಿ ಮುಂದುವರಿಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಭಕ್ತರ ಸಂಘದಲ್ಲಿ ನಾವು ಶ್ರೀಮದ್ ಭಾಗವತವನ್ನು, ಆ ಭಾವಾರ್ಥವನ್ನು ಭಕ್ತ ಭಾಗವತರ ಮೂಲಕ ನಾವು ಅದನ್ನ ತಿಳಿಬೇಕು. ಈಗ ಇದನ್ನ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ ಅಧ್ಯಾಯ 1 ಶ್ಲೋಕ 9ರಲ್ಲಿ ಏನ್ ಹೇಳಿದ್ದಾರೆ ಶುಕಮುನಿಗಳು? ನಿರಾಕಾರ ಬ್ರಹ್ಮನಲ್ಲಿ ನನಗೆ ತುಂಬಾ ಮೋಹ ಇತ್ತು, ಆದ್ರೆ ಶ್ರೀ ವೇದವ್ಯಾಸರ ಬಾಯಿಯಿಂದ ನಾನು ಕೃಷ್ಣನ ಲೀಲಾವಿಲಾಸಗಳನ್ನು ಕೇಳಿದೆ, ಆಗ ನಾನು ಭಕ್ತನಾದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪರಿನಿಷ್ಠಿತೋಪಿ ನೈಗುಣ್ಯ ಉತ್ತಮ ಶ್ಲೋಕ ಲೀಲಯ ಗೃಹೀತ ಚೇತ ರಾಜರ್ಷೆ ಆಖ್ಯಾನಂ ಯದಗೀತವಾನ್. ಅಂದ್ರೆ ಶುಕಮುನಿಗಳು ಪರಿಪೂರ್ಣವಾಗಿ ಅಲೌಕಿಕ ನೆಲೆಯಲ್ಲಿ ಇದ್ರು, ಆದರೆ ಅವರು ಮುಕ್ತಾತ್ಮರಾಗಿದ್ದರು. ಆದರೂ ಕೂಡ ಅವರು ಆ ಶ್ರೀ ವೇದವ್ಯಾಸರ ಅವರಿಂದ ವರ್ಣಿಸಲ್ಪಟ್ಟ ಭಗವಂತನ ಲೀಲೆಗಳ ವ್ಯಾಖ್ಯಾನವನ್ನು ಕೇಳಿ ಆಕರ್ಷಿತರಾಗಿದ್ದರು. ಶುಕಮುನಿಗಳು ಅವರು ಐಹಿಕದಿಂದ ಮುಕ್ತರು. ಅಂದ್ರೆ ಐಹಿಕದ ಯಾವ ವಸ್ತುವಿಗೆ ಆಕರ್ಷಣೆ ಮಾಡೋದಿಲ್ಲ, ಆದರೆ ಭಗವಂತನ ಲೋಕೋತ್ತರ ಲೀಲೆಗಳು, ಭಗವಂತನ ಆ ಕಾರ್ಯಗಳು ಅದು ಅವರಿಗೆ ತುಂಬಾ ಆಕರ್ಷಣೆಯನ್ನ ಉಂಟು ಮಾಡಿತು ಅಂತ ಅವರು ಒಪ್ಕೊಂಡಿದ್ದಾರೆ. ಅಲ್ಲಿ ಇದು ಹೇಗೆ ಸಾಧ್ಯವಾಯಿತು ಅಂದ್ರೆ ಅವರು ಪರಂಪರಾ ಪದ್ಧತಿಯಿಂದ ಅನುಸಾರವಾಗಿ ಅವರು ಇದನ್ನ ಪಡ್ಕೊಂಡಿದ್ದಾರೆ, ಈ ಭಾಗವತವನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಶ್ರೀಮದ್ ಭಾಗವತವನ್ನ ಭಕ್ತರ ಸಂಘದಲ್ಲಿ ಮತ್ತು ಭಕ್ತ ಭಾಗವತರಿಂದ ನಾವು ಕೇಳಿ ಅದನ್ನ ನಾವು ಆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡ್ರೆ ನಮಗೆ ಶ್ರೀ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ಇಲ್ಲಿ ಮುಂದಿನ ವಿಚಾರ ಮುಂದುವರಿದ ಭಕ್ತರ ಸಾಹಚರ್ಯ. ಅಂದ್ರೆ ಶುದ್ಧ ಭಕ್ತರ ಅದು ಅವರ ಸಾಹಚರ್ಯ, ಸಹಯೋಗದಲ್ಲಿ ಇರೋದು, ಅವರ ಭಕ್ತರ ಸಂಘ, ಶುದ್ಧ ಭಕ್ತರ ಸಹಯೋಗ. ಶ್ರೀಮದ್ ಭಾಗವತವನ್ನ ಶುದ್ಧ ಭಕ್ತರ ಸಂಘದಲ್ಲಿ ಚರ್ಚಿಸುವುದು, ಶ್ರೀಮದ್ ಭಾಗವತನ ಶುದ್ಧ ಭಕ್ತರು ಅವರ ಸಂಘದಲ್ಲಿ ಚರ್ಚಿಸುವುದು, ಅದರ ಪ್ರಾಮುಖ್ಯ ಏನು, ಪ್ರಾಮುಖ್ಯ ಯಾಕೆ ಶುದ್ಧ ಭಕ್ತರ ಸಂಘದಲ್ಲಿ ಚರ್ಚೆ ನಡೀತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿಗಳು ಆ ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳು ಅವರಿಗೆ ಹೇಳಿದ್ರು ಈ ಒಂದು ಭಾಗವತ ಶ್ರೀಮದ್ ಭಾಗವತನ ಹೇಳಿದ್ರು. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸ್ಕಂದ 1 ಅಧ್ಯಾಯ 18-13ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಅಪುನರ್ಭವಂ ಭಗವತ್ ಸಂಗೀ ಸಂಘಸ್ಯ ಮರ್ತ್ಯಾನಂ ಕಿಮುತಾಶಿಷಃ. ಅಂದ್ರೆ ಭಕ್ತರ ಸಂಘ ಅಂದ್ರೆ ಅದು ಅಲೌಕಿಕವಾದದ್ದು, ಅದು ಈ ಲೋಕದಲ್ಲ. ಸೊ ಹಾಗಾಗಿ ನಮಗೆ ಈ ಭಕ್ತರ ಸಂಘವನ್ನ ನಾವು ಮುಕ್ತಿಗೆ ಹೋಲಿಸ್ಲಿಕ್ಕೆ ಬರಲ್ಲ. ಮುಕ್ತಿ ಹೇಳೋದು ಐಹಿಕ. ಆಮೇಲೆ ಭಕ್ತರ ಸಂಘವನ್ನು ಐಹಿಕ ಸಮೃದ್ಧಿಗೆ ಕೂಡ ನಾವು ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಹೇಗೆ ಅಂದ್ರೆ ಒಂದು ಕ್ಷಣಕಾಲವಾದ್ರೂ ಶುದ್ಧ ಭಕ್ತರ ಸಂಘದಲ್ಲಿ ಇದ್ರೆ ಅದು ಆ ಒಂದು ಗಳಿಗೆ ಅದರ ಬೆಲೆ ಎಷ್ಟು ಅಂತ ನಾವು ಹೇಳಲಿಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಸಮಾನವಾದ ವಸ್ತುವೇ ಇಲ್ಲ. ಈಗ ಒಂದು ವಸ್ತುವಿಗೆ ಸಮಾನ ಅಂಶ ಇದೆ, ಅದನ್ನು ಹೋಲಿಸಬಹುದು.
ಹಾಗಾಗಿ ಭಕ್ತರ ಸಂಘಕ್ಕೆ ಸಮಾನವಾದದ್ದು ಐಹಿಕ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಸೊ ಹಾಗಾಗಿ ಆ ಭಕ್ತರ ಸಂಘದಲ್ಲಿ ಒಂದು ಚಿಕ್ಕ ಸಮಯ, ಒಂದೇ ಒಂದು ಗಳಿಗೆ ಇದ್ರೂ ಕೂಡ ಅದನ್ನ ಪುಣ್ಯ ಕಾರ್ಯ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತಾರಲ್ಲ, ಅದಕ್ಕೂ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಈ ಒಂದು ಐಹಿಕ ಬದುಕಿನಿಂದ, ಯಾತನಾಮಯವಾದ ಐಹಿಕ ಬದುಕಿನಿಂದ ಮುಕ್ತಿ ಪಡೆಯೋರು, ಅದಕ್ಕೂ ಕೂಡ ಹೋಲಿಸ್ಲಿಕ್ಕೆ ಬರೋದಿಲ್ಲ ಭಗವದ್ ಭಕ್ತರ, ಶುದ್ಧ ಭಕ್ತರ ಸಂಘವನ್ನ. ಸೊ ಹಾಗಾಗಿ ಏನ್ ಹೇಳ್ತಾರೆ ಅಂದ್ರೆ, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಶ್ರೀಮದ್ ಭಾಗವತಕ್ಕೆ ಯಾರು ಮನಸೋತಿದ್ದಾರೆ ಅವರಿಗೆ ಉನ್ನತ ಗ್ರಹಗಳಿಗೆ ಸ್ವರ್ಗಲೋಕಕ್ಕೆ ಹೋಗುವುದು ಬೇಕಾಗ್ಲಿಲ್ಲ. ಅವರಿಗೆ ಆ ಮಾಯಾವಾದಿಗಳ ಕಲ್ಪನೆಯ ಮುಕ್ತಿ, ಸಾಯುಜ್ಯ ಮುಕ್ತಿ ಬೇಕಾಗ್ಲಿಲ್ಲ. ಸೊ ಹಾಗಾಗಿ ಅವರಿಗೆ ಐಹಿಕ ಸಮೃದ್ಧಿ ಸುಖ ಅಂತೂ ಸಾಧ್ಯವೇ ಇಲ್ಲ, ಬೇಕೇ ಆಗಿಲ್ಲ. ಸೊ ಹಾಗಾಗಿ ಶುದ್ಧ ಭಕ್ತರ ಸಂಘವು ಆಧ್ಯಾತ್ಮಿಕವಾಗಿ ಬಹು ಮಹತ್ವದ್ದು. ಅದನ್ನ ಸ್ವರ್ಗಲೋಕ, ಐಹಿಕ ಸುಖ, ಸ್ವರ್ಗ ಸುಖ ಅಥವಾ ಸಾಯುಜ್ಯ ಮೋಕ್ಷ ಯಾವುದಕ್ಕೂ ಕೂಡ ಇದನ್ನ ಹೋಲಿಸ್ಲಿಕ್ಕೆ, ತುಲನೆ ಮಾಡ್ಲಿಕ್ಕೆ ಬರೋಲ್ಲ, ಹೋಲಿಸ್ಲಿಕ್ಕೆ ಬರೋಲ್ಲ. ಸೊ ಅಲ್ಲಿ ಪ್ರಹ್ಲಾದ ಮಹಾರಾಜರು ಇಲ್ಲೊಂದು ಹೇಳ್ತಾರೆ ಪ್ರಭುಪಾದರು. ಪ್ರಹ್ಲಾದ ಮಹಾರಾಜ ಮತ್ತು ಅವನ ತಂದೆ ಹಿರಣ್ಯಕಶಿಪು, ಇವರಿಬ್ಬರ ನಡುವೆ ಸಂಭಾಷಣೆ. ಅಲ್ಲಿ ಹಿರಣ್ಯಕಶಿಪು ಏನ್ ಹೇಳ್ತಾರೆ ಅಂದ್ರೆ, ನೀನು ಹೇಳಿದ್ದು ಸಹವಾಸ ಬಹಳ ಮುಖ್ಯ. ಯಾಕಂದ್ರೆ ಸಹವಾಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಎದುರುಗಿಟ್ಟ ವಸ್ತು ಯಾರ ಸಹವಾಸ ಮಾಡಿದೆಯೋ ಅದೇ ತರ ನಾವು ಪ್ರತಿಬಿಂಬಿಸ್ತೇವೆ, ಅದೇ ತರ ಆಗ್ತೇವೆ ನಾವು, ಅಲ್ವಾ? ಹರೇ ಕೃಷ್ಣ. ನಾವ್ ಯಾವ ಸಂಘ ಮಾಡ್ತೇವೋ ಅದೇ ತರ ಆಗ್ತೇವಲ್ವಾ? ಅಲ್ವಾ? ಹಾ, ಈಗ ಚಿಕ್ಕ ಮಕ್ಕಳನ್ನೇ ಬೇಕಾದ್ರೆ ನೋಡಿ, ಶಾಲೆನಲ್ಲಿ ಅವ್ರು ಯಾರ ಜೊತೆ ಸಂಘ ಮಾಡ್ತಾರೆ ಅದೇ ತರ ಆಗ್ತಾರೆ. ಒಳ್ಳೆಯ ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಕಡೆ ಸಂಘ ಮಾಡಿದ್ರೆ ಅಲ್ಲಿ ಏನಾಗ್ತಾರೆ, ಅದೇ ತರ ಅವರಿಗೆ ಓದಲಿಕ್ಕೆ ಹವ್ಯಾಸವಾಗತ್ತೆ. ಅದು ಬಿಟ್ಟು ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಮಾಡಿದರೆ, ಅವ್ರು ತೊಡಗಿದರೆ ಅವರ ತರನೇ ಆಗ್ಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಅದೇ ರೀತಿ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಹಿರಣ್ಯಕಶಿಪು ರಾಕ್ಷಸನಾಗಿದ್ರು ಕೂಡ ಅದು ಅವನಿಗೆ ಗೊತ್ತಿತ್ತು. ಅಂದ್ರೆ ನಾವ್ ಯಾವ ತರ ಸಹವಾಸ ಮಾಡ್ತೇವೆ ಅದೇ ತರ ಆಗ್ತೇವೆ ಅಂತ. ಇಲ್ಲಿ ಭಗವದ್ ಭಕ್ತರು ಪುಷ್ಪ ಸದೃಶ ಅಂದ್ರೆ ಹೂವಿನಂತೆ ಕೋಮಲ, ತುಂಬಾ ಮೃದು. ಅವರ ಸಹವಾಸ ಮಾಡಿದರೆ, ಮತ್ತೆ ನಮ್ಮ ಹೃದಯಗಳು ಸ್ಫಟಿಕ ಸದೃಶವಾಗಿದ್ದಲ್ಲಿ, ನಮ್ಮ ಹೃದಯಗಳು ಕೂಡ ಕ್ಲಿಯರ್ ಇದ್ರೆ, ಪರಿಶುದ್ಧವಾಗಿದ್ರೆ, ಆ ಭಕ್ತರಲ್ಲಿ ಏನಿರ್ತದೆ ಅದು ನಮಗೂ ಬರ್ತದೆ. ಹರೇ ಕೃಷ್ಣ. ಅರ್ಥ ಆಯ್ತಾ ನಿಮಗೆ? ಹರೇ ಕೃಷ್ಣ. ಇದು ಶುದ್ಧ ಭಕ್ತರ ಸಹವಾಸ ಮಾಡಿದ್ರೆ ಆ ಶುದ್ಧ ಭಕ್ತರಲ್ಲಿ ಏನಿರುತ್ತೆ ಅದು ನಮಗೂ ಬರ್ತದೆ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಶುದ್ಧ ಭಕ್ತರ ಗುಣಗಳು ನಮಗೂ ಬರ್ತದೆ. ಯಾಕೆ? ನಮ್ಮ ಹೃದಯವೂ ಕೂಡ ಅವಾಗ ಅದು ಪರಿಶುದ್ಧವಾಗಿರಬೇಕು, ಆವಾಗ ನಮಗ್ ಬರ್ತದೆ. ಸೊ ಹಾಗಾಗಿ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಈಗ ಇಲ್ಲಿ ಪ್ರಭುಪಾದ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಬ್ಬ ಹೆಂಗಸು ರೋಗಿಷ್ಠ ಇಲ್ಲದಿದ್ದರೆ ಮತ್ತೆ ಆ ಗಂಡ ವೀರ್ಯವಂತನಾಗಿದ್ರೆ ಆಗ ಸಂತಾನ ಉತ್ಪನ್ನ ಆಗತ್ತೆ. ಅದೇ ತರಹ ಒಬ್ಬ ಅಂದ್ರೆ ಶುದ್ಧ ಭಕ್ತ, ಅವನು ಆ ಒಂದು ಹೇಳ್ತಕ್ಕಂತಹ ಶುದ್ಧ ಭಕ್ತನಾಗಿದ್ದರೆ, ಮತ್ತೆ ಕೇಳ್ತಕ್ಕಂಥವರು ಅವರು ಕೂಡ ಆ ಒಂದು ಪರಿಶುದ್ಧ ಅಂದ್ರೆ ಆಸಕ್ತಿ ಉಳ್ಳ ಕ್ವಾಲಿಫೈಡ್ ಡಿವೋಟೀಸ್ ಆಗಿದ್ದರೆ ಅವರಿಗೆ ಆಗ ಆಧ್ಯಾತ್ಮಿಕ ಆ ಒಂದು ಸಂದೇಶ ಚೆನ್ನಾಗಿ ತಲುಪುತ್ತೆ. ಅಂದ್ರೆ ಹೇಳುವವರು ಕೂಡ ಅಷ್ಟೇ ಯೋಗ್ಯತೆ ಇರಬೇಕು, ಕೇಳುವವರಿಗೂ ಅದೇ ತರ ಯೋಗ್ಯತೆ ಇರಬೇಕು, ಆಗ ಆಧ್ಯಾತ್ಮಿಕ ಜ್ಞಾನ ಸಿಕ್ಕತ್ತೆ ಅಂತ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟು ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು. ಸೊ ಹಾಗಾಗಿ ಇಬ್ಬರೂ ಪ್ರಾಮಾಣಿಕರಾಗಿರಬೇಕು. ಅಂದ್ರೆ ಮುಂದುವರೆದ ಭಕ್ತರ ಸಹವಾಸದಲ್ಲಿ ಶುದ್ಧ ಭಕ್ತರು ಪ್ರಾಮಾಣಿಕರಾಗಿರ್ಬೇಕು. ಅವರನ್ನು ಒಂದು ಸಾಹಚರ್ಯದಲ್ಲಿ ಇರ್ತಕ್ಕಂಥ ಭಕ್ತರು, ಉಳಿದ ಭಕ್ತರು ಕೂಡ ಅವರು ಪ್ರಾಮಾಣಿಕರಾಗಿರ್ಬೇಕು. ಆಗ ಸತ್ಫಲಗಳು, ಒಳ್ಳೆಯ ಫಲಗಳು ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹರಿನಾಮ ಸಂಕೀರ್ತನೆ, ಪ್ರಭುನಾಮ ಸಂಕೀರ್ತನೆ, ಅದರಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ, ಇದರ ಬಗ್ಗೆ ಮಹತ್ವ. ಇದನ್ನು 2ನೆಯ ಸ್ಕಂದದಲ್ಲಿ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ. ಇದರಲ್ಲಿ 2ನೇ ಸ್ಕಂದದಲ್ಲಿ ಮೊದಲನೇ ಅಧ್ಯಾಯ ಶ್ಲೋಕ 11ರಲ್ಲಿ ಏನ್ ಹೇಳ್ತಾನೆ, ಏತನ್ನಿರ್ವಿದ್ಯಮಾನಾನಾಂ ಇಚ್ಛತಾಂ ಅಕುತೋ ಭಯಂ ಯೋಗೀನಾಂ ನೃಪ ನಿರ್ಣೀತಂ ಹರೇರ್ನಾಮಾನು ಕೀರ್ತನಂ. ಅಂದ್ರೆ ಇಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಶುಕಮುನಿಗಳು ಏನ್ ಹೇಳ್ತಾ ಇದ್ದಾರೆ, ಆ ಮಹಾ ಆಚಾರ್ಯರ ತೋರ್ಸ್ಕೊಟ್ಟಕ್ಕಂತ ಮಾರ್ಗದಲ್ಲಿ ಆ ಭಗವಂತನ ಪುಣ್ಯನಾಮ ನಿರಂತರವಾಗಿ ಕೀರ್ತನೆ ಮಾಡಿದರೆ ಏನಾಗತ್ತೆ, ಅದು ನಿರ್ಭಯವಾದ ಮತ್ತು ನಿಸ್ಸಂದೇಹವಾದ ಯಶಸ್ಸಿನ ಮಾರ್ಗ. ಸೊ ಇದು ಯಶಸ್ಸಿನ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಸಕ್ಸಸ್ ಸಿಗಬೇಕು ಆ ಒಂದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ. ಅಂದ್ರೆ ನಾವು ಆ ಒಂದು ಮಾರ್ಗದರ್ಶನ, ಯಾರ ಮಾರ್ಗದರ್ಶನ? ಶುದ್ಧ ಭಕ್ತರು, ಆಚಾರ್ಯರು, ಗುರು, ಸದ್ಗುರು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಬೇಕು. ಇಲ್ಲಿ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಇದು ಯಶಸ್ಸು ಸಾಧಿಸ್ಲಿಕ್ಕೆ ಇದು ಮುಖ್ಯವಾದ ಒಂದು ಗುಟ್ಟು, ರಹಸ್ಯ ಏನು? ಅಲ್ಲಿ ನಾವು ಶುದ್ಧ ಭಕ್ತರ ಸಹವಾಸ, ಅಂದ್ರೆ ಶುದ್ಧ ಭಕ್ತರ ಮಾರ್ಗದರ್ಶನ, ಅಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ತಪ್ಪಿಲ್ಲದೆ, ಅಪರಾಧ ಇಲ್ಲದೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಭಕ್ತರು ಭಕ್ತರು ಹೇಗೆ ಈ ತರ ಹರಿಕೃಷ್ಣ ಮಹಾಮಂತ್ರವನ್ನ ಅದನ್ನ ಹೇಳಲಿಕ್ಕೆ, ಅದನ್ನ ಜಪ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಮತ್ತು ಅದರ ಮಹಿಮೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಕರ್ಮಿಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಫಲ ಅಪೇಕ್ಷೆ ಇರುತ್ತೆ. ಅವ್ರು ಏನ್ ಕೆಲಸ ಮಾಡ್ತಾರೆ ಅದರಲ್ಲಿ ಅವರಿಗೆ ಅದರ ಫಲ ಅವರಿಗೆ ಬೇಕು. ಸೊ ಅಂದ್ರೆ ಪ್ರತಿಫಲ ಅಪೇಕ್ಷೆ ಆಗಿರ್ತಕ್ಕಂಥ ಕರ್ಮಿಗಳು ಐಹಿಕದಲ್ಲಿ ಏನ್ ಮಾಡ್ತಾರೆ, ಇಂದ್ರಿಯ ಭೋಗ ಮಾಡ್ತಾರೆ. ಆಮೇಲೆ ಐಹಿಕ ಜೀವನ ಮುಕ್ತಾಯ ಆದ್ಮೇಲೆ ಅವರಿಗೆ ಸ್ವರ್ಗ ಸುಖ ಬೇಕು. ಹಾಗೆಯೇ ಕೆಲವರು ಏನ್ ಮಾಡ್ತಾರೆ, ಜ್ಞಾನಿಗಳು, ಅವ್ರು ಏನ್ ಮಾಡ್ತಾರೆ, ಭಗವಂತನಲ್ಲಿ ಐಕ್ಯ ಆಗ್ಲಿಕ್ಕೆ ನೋಡ್ತಾರೆ. ಅಂದ್ರೆ ಬ್ರಹ್ಮಜ್ಯೋತಿಯ ಕಿರಣಗಳಲ್ಲಿ ಒಂದಾಗ್ಲಿಕ್ಕೆ ಅವರು ಮುಕ್ತಿವಾದಿಗಳು ಅಂತ ಕರೀತಾರೆ. ಆಮೇಲೆ ಯೋಗಿಗಳು, ಯೋಗ ಸಾಧನೆ ಅಂದ್ರೆ ಹಠಯೋಗ ಸಾಧನೆ ಮಾಡಿ ಸಿದ್ಧಿಗಳನ್ನು ಪಡೆಯೋದು, ಅಷ್ಟಸಿದ್ಧಿ, ಅವರ ಯೋಗಿಗಳು. ಸೊ ಈ ಎಲ್ಲ ಅಂದ್ರೆ ಕರ್ಮಿಗಳು ಪಡೆಯತಕ್ಕಂತಹ ಪುಣ್ಯ ಕಾರ್ಯ, ಆಮೇಲೆ ಮುಕ್ತಿವಾದಿಗಳು ಪಡೆಯತಕ್ಕಂತಹ ಆ ಒಂದು ಸಾಯುಜ್ಯ ಮೋಕ್ಷ, ಯೋಗ ಸಾಧನೆಯಿಂದ ಸಿಗ್ತಕ್ಕಂತಹ ಅಷ್ಟ ಸಿದ್ಧಿ, ಈ ರೀತಿಯ ಎಲ್ಲ ಫಲಗಳನ್ನು ಕೇವಲ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆಯಿಂದ ಪಡೆಯಬಹುದು. ಸೊ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆಯಿಂದ ಭೌತಿಕವಾದದ್ದ ಎಲ್ಲ ಈ ಒಂದು ಎಲ್ಲ ಫಲಗಳು, ಅಂದ್ರೆ ಕರ್ಮಿಗಳಿಗೆ ಸಿಗ್ತಕ್ಕಂತಹ ಸ್ವರ್ಗ ಸುಖ ಅಥವಾ ಮುಕ್ತಿ, ಇವರಿಗೆ ಜ್ಞಾನಿಗಳಿಗೆ ಅಥವಾ ಯೋಗಿಗಳಿಂದ ಸಿಗುವ ಆ ಒಂದು ಅಷ್ಟ ಸಿದ್ಧಿ, ಇವೆಲ್ಲ ಈ ರೀತಿಯದ್ದು ಎಲ್ಲವನ್ನು ಕೂಡ ಹರೇ ಕೃಷ್ಣ ಮಹಾಮಂತ್ರದಿಂದ ಪಡೆಯಬಹುದು. ಮತ್ತೆ ಇಲ್ಲಿ ನಿರ್ಣೀತ ಅಂದ್ರೆ ಏನು ಅಂತಂದ್ರೆ, ಇದೊಂದೇ ಅಲ್ಲ, ಇದು ಹರೇ ಕೃಷ್ಣ ಮಹಾಮಂತ್ರ ಅದು ಮತ್ತೆ ನಮಗೆ ಆ ಆಧ್ಯಾತ್ಮಿಕದಲ್ಲಿ ಭಗವಂತನ ಇದನ್ನ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಅದು ಬೇಕೇ ಬೇಕು. ಯಾಕೆ ಅಂತ ಕೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ಭಗವಂತನ ಆ ಅಪರಾಧ ರಹಿತವಾದ ಕೀರ್ತನೆ ಮತ್ತು ನಾಮ ಕೀರ್ತನೆ, ಅದರ ಚಾಂಟಿಂಗ್ ಅಂಡ್ ಹಿಯರಿಂಗ್ ಅಂದ್ರೆ ಜಪ ಮಾಡುವುದು ಮತ್ತು ಅದನ್ನ ಕೇಳುವುದು, ಇದರಿಂದ ಏನಾಗುತ್ತೆ ಅಂತಂದ್ರೆ ಇದರಿಂದ ಭಗವಂತನ ದಿವ್ಯ ರೂಪದ ಪರಿಚಯ ಸಿಕ್ಕತ್ತೆ, ಗೊತ್ತಾಗತ್ತೆ ದಿವ್ಯ ರೂಪ ಅಂದ್ರೆ ಏನು ಅಂತ. ಆಮೇಲೆ ನಿಧಾನವಾಗಿ ಯಾವಾಗ ಹೃದಯ ಶುದ್ಧ ಆಗ್ತಾ ಬಂದಂಗೆ ಭಗವಂತನ ದಿವ್ಯ ರೂಪದ ಪರಿಚಯ ಆಗತ್ತೆ, ಭಗವಂತನ ಆ ಗುಣಲಕ್ಷಣಗಳು, ದಿವ್ಯ ಗುಣಗಳು ಗೊತ್ತಾಗತ್ತೆ. ಆಮೇಲೆ ಭಗವಂತನ ಲೀಲೆ, ಸೊ ನಾಮ ರೂಪ ಗುಣ ಲೀಲೆ ಇವೆಲ್ಲವೂ ಕೂಡ ಅರ್ಥ ಆಗತ್ತೆ. ಸೊ ಈಗ ಇದು ಈ ರೀತಿ ಅರ್ಥ ಆಗೋದ್ರಿಂದ ಏನಾಗತ್ತೆ ಅಂತಂದ್ರೆ, ಪುಣ್ಯನಾಮದ ಶ್ರವಣದಿಂದ ಕ್ರಮೇಣ ಆ ಭಗವಂತನ ರೂಪ ಲಕ್ಷಣ ಲೀಲೆ ಇವುಗಳನ್ನು ಕೇಳಿ ಅವು ಏನಾಗುತ್ತೆ ಅಂತಂದ್ರೆ ನಿರಂತರವಾಗಿ ಭಕ್ತಿ ಸೇವೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಸೊ ಆ ರೀತಿ ಆದಾಗ ಇದು ಆಲ್ರೆಡಿ ನಿರ್ಧರಿತವಾದ ವಿಚಾರ, ನಿರ್ಣೀತಂ ಅಂತ ಹೇಳಿದ್ದಾರೆ. ಅಂದ್ರೆ
ಈ ಮಾರ್ಗ ಯಾವ ಮಾರ್ಗ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡುವುದು, ಸಂಕೀರ್ತನೆ ಮಾಡುವುದು, ಅದು ಆ ಮಾರ್ಗ. ಆ ಮಾರ್ಗದಿಂದ ನಮ್ಗೆ ಏನ್ ಸಿಕ್ಕುತ್ತೆ? ಆಧ್ಯಾತ್ಮದಲ್ಲಿ ಮುಂದುವರಿಯಬಹುದು. ಹೇಗೆ ಮುಂದುವರಿಯಬಹುದು? ಭಗವಂತನ ನಾಮವನ್ನ ಅಪರಾಧ ಇಲ್ಲದೆ ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ? ಅದರಿಂದ ನಮಗೆ ಭಗವಂತನ ರೂಪದ ಒಂದು ಮಹಿಮೆ ಅರ್ಥ ಆಗತ್ತೆ. ಆಮೇಲೆ ಭಗವಂತನ ದಿವ್ಯ ಗುಣಗಳು ಅರ್ಥ ಆಗತ್ತೆ, ಭಗವಂತನ ಲೀಲೆಗಳು ಅರ್ಥ ಆಗತ್ತೆ. ಸೊ ಹಾಗಾಗಿ ಭಗವಂತನ ಸೇವೆಯಲ್ಲಿ ತೊಡಗಲಿಕ್ಕೆ, ಅದು ಆ ಭಕ್ತಿ ಸೇವೆಯಲ್ಲಿ ಯಶಸ್ವಿಯಾಗಿ ತೊಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಈ ಪ್ರಕ್ರಿಯೆ. ಸೊ ಇದು ಈಗಾಗಲೇ ನಿರ್ಧರಿತವಾದ ವಿಚಾರ. ಇದನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಇದು ಈ ಮಾರ್ಗ ಭಗವದ್ ಭಕ್ತಿ ಸೇವೆ ಮಾಡ್ಲಿಕ್ಕೆ ಇದು ಯೋಗ್ಯವಾದದ್ದು, ಇದು ನಿರ್ಧಾರಿತವಾದ ವಿಚಾರ. ಶುಕಮುನಿಗಳು ಮುಕ್ತಾತ್ಮರು, ಆಲ್ರೆಡಿ ಅವರು ಐಹಿಕದಿಂದ ಬಿಡುಗಡೆ ಹೊಂದಿದವರು. ಹಾಗಾಗಿ ಅವರು ಯಾವುದು ಆಲ್ರೆಡಿ ಡಿಸೈಡೆಡ್ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಅವರು ಒಪ್ಪಿಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು? ದೃಢ ನಿಶ್ಚಯ, ತುಂಬಾ ಸ್ಟ್ರಾಂಗ್ ಡಿಟರ್ಮಿನೇಷನ್ ಮತ್ತು ಒಂದೇ ಮನಸ್ಸು, ಈ ರೀತಿಯ ಭಾವದಲ್ಲಿ ಒಂದೇ ಒಂದು ಮನಸ್ಸು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕು. ಈ ರೀತಿ ಜಪ ಮಾಡ್ತಾ ಇದ್ರೆ ವ್ಯಕ್ತಿ ಆಲ್ರೆಡಿ ಈ ಕಾಮ್ಯ ಕರ್ಮಗಳು, ಆ ಮನೋಕಲ್ಪನೆ, ಹಠಮಾರ್ಗದ ಮಾರ್ಗಗಳನ್ನು ಆಲ್ರೆಡಿ ಮುಗಿಸಿದ್ದಾನೆ. ಅಂದ್ರೆ ಇದೆಲ್ಲ ಮುಗಿಸಿ ಈಗ ಬಂದಿದ್ದಾನೆ ಭಕ್ತಿ ಸೇವೆಗೆ ಅಂತ ಶುಕಮುನಿಗಳು ವಿಶೇಷವಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಇದೇ ಅಭಿಪ್ರಾಯವನ್ನು ಆದಿಪುರಾಣದಲ್ಲಿ ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಏನಂತ? ಭಗವಂತನ ದಿವ್ಯನಾಮ ಸಂಕೀರ್ತನೆಯಲ್ಲಿ ಯಾರು ತೊಡಗಿರ್ತಾರೆ ಅವರು ಭಗವಂತನೊಂದಿಗೆ ಸದಾ ಸಹವಾಸ ಮಾಡ್ತಾ ಇದ್ದಾರೆ. ಈಗ ನಮಗೇನಾಗಿದೆ? ಐಹಿಕದಲ್ಲಿ ನಾವು ಬಂದು ಭಗವಂತನ ಸಂಬಂಧವನ್ನೇ ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ ಅಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ. ಕೇಳ್ತಾ ಉಂಟಾ? ಕೇಳ್ತಾ ಉಂಟು ಮಾತಾಜಿ. ಈಗ ನಾವು ಐಹಿಕ ಪ್ರಪಂಚದಲ್ಲಿ ಬದ್ಧ ಜೀವನ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಭಗವಂತನೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದೇವೆ. ಅದಕ್ಕೆ ಸಂಪರ್ಕವನ್ನು ಮರುಪಡ್ಕೊಂಡು ಭಗವಂತನ ದಿವ್ಯ ಸಹವಾಸ ಮಾಡೋದು ಹೇಗೆ ಅಂದ್ರೆ, ಈ ಹರೇ ಕೃಷ್ಣ ಮಹಾಮಂತ್ರ ಅದನ್ನ ದಿವ್ಯ ನಾಮ, ಅದು ಈ ಲೋಕದಲ್ಲ, ಅದು ಗೋಲೋಕದಿಂದ ಬಂದಿರೋದು. ಸೊ ಗೋಲೋಕೇರ ಪ್ರೇಮಧನ ಅಂತ ಹೇಳ್ತಾರೆ ಶ್ರೀ ಹರಿನಾಮ ಸಂಕೀರ್ತನೆ. ಸೊ ಅದನ್ನ ನಾವು ನಿತ್ಯವೂ ಮಾಡ್ತಾ ಇದ್ರೆ ಹರಿನಾಮ ಸಂಕೀರ್ತನೆ, ನಾವು ಭಗವಂತನ ಜೊತೆ ಸಹವಾಸ. ಈಗ ನಮ್ಗೆ ಭಗವಂತನ ಜೊತೆ ಸಹವಾಸ ಮಾಡ್ಬೇಕಾದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಭಗವಂತನ ಜೊತೆ ಸಹವಾಸ ಮಾಡಬೇಕು ಅಂದ್ರೆ ಎಲ್ಲಿರ್ಬೇಕು ನಾವು? ಭಕ್ತರ ಸಂಘದಲ್ಲಿ ಇರ್ಬೇಕು ಮಾತಾಜಿ. ಭಕ್ತರ ಸಂಘ, ಭಗವಂತನ ಸಹವಾಸ ಮಾಡ್ಬೇಕು. ಗೋಲೋಕದಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಹೋಗ್ಲಿಕ್ಕಾಗತ್ತ ನಮ್ಗೆ ಅಷ್ಟು ಸುಲಭವಾಗಿ? ಇಲ್ಲ ಮಾತಾಜಿ, ಇಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಈಗ ದಿವ್ಯ ನಾಮ ಕೀರ್ತನೆಯಲ್ಲಿ ನಾವು ತೊಡಗಿದರೆ ಭಗವಂತನ ಜೊತೆ ಸಹವಾಸ ಮಾಡ್ತಾ ಇದ್ದಾನೆ ಅಂತ. ಇದು ಅರ್ಥ ಆಯ್ತಾ? ಯಾವಾಗ ನಾವು ಭಗವಂತನ ದಿವ್ಯ ನಾಮವನ್ನು ಸಂಕೀರ್ತನೆ ಮಾಡ್ತಾ ಇದ್ದೇವೆ ಆಗ ನಾವು ಭಗವಂತನ ಜೊತೆ ಸಹವಾಸ ಮಾಡ್ತೇವೆ ಅಂತ. ಸೊ ಹಾಗಾಗಿ ಅಂತಹ ಭಕ್ತನು ಬಹು ಸುಲಭವಾಗಿ ನನ್ನನ್ನು ವಶಪಡಿಸಿಕೊಳ್ಳುತ್ತೇನೆ ಅಂತ ಸಂಕೋಚವಿಲ್ಲದೆ ಹೇಳ್ತಾ ಇದ್ದಾರೆ. ಎಲ್ಲಿ? ಆದಿಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ ಅವರು ಭಗವಂತನ ಸಹವಾಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಭಗವಂತನ ಸಹವಾಸ ಮಾಡೋದು ಎಷ್ಟು ಸುಲಭವಾಗಿದೆ ಅಲ್ವಾ? ಹರೇ ಕೃಷ್ಣ, ಈ ಹರೇ ಕೃಷ್ಣ ಮಹಾಮಂತ್ರ ಜೊತೆ ಮಾಡೋದ್ರಿಂದ ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು. ಅದಕ್ಕೆ ಕಲಿಯುಗದಲ್ಲಿ ಅದು ಕಲಿಯುಗದ ಒಂದು ಯುಗ ಧರ್ಮ. ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯತಾ. ಬೇರೆ ಗತಿಯೇ ಇಲ್ಲ. 3 ಸಾರಿ ಹೇಳಿದ್ದಾರೆ. ಹರಿನಾಮ ಸಂಕೀರ್ತನೆ ಮಾಡಿ, ಹರಿನಾಮ ಸಂಕೀರ್ತನೆ ಮಾಡಿ, ಹರಿನಾಮ ಸಂಕೀರ್ತನೆ ಮಾಡಿ. ಕಲಿಯುಗದಲ್ಲಿ ಇದನ್ನು ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಭಗವಂತನ ಸಹವಾಸ ಬೆಳೆಸ್ಕೊಳ್ಬೇಕು. ಕಳೆದು ಹೋದ ಆ ಸಂಬಂಧವನ್ನು ನಾವು ಮರುಸ್ಥಾಪನೆ ಮಾಡ್ಕೊಳ್ಬೇಕು. ಭಗವಂತನ ಜೊತೆ ನಮ್ ಸಹವಾಸ ಇರ್ಬೇಕು ಅಂದ್ರೆ ನಾವು ಹರಿನಾಮ ಸಂಕೀರ್ತನೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪದ್ಮ ಪುರಾಣದಲ್ಲಿ ಏನ್ ಹೇಳಿದ್ದಾರೆ? ಹಲವು 10 ಜನ್ಮಗಳಲ್ಲಿ
ವಾಸುದೇವನ ಪೂಜೆ ಮಾಡಿದವರ ವ್ಯಕ್ತಿಯ ತುಟಿಯ ಮೇಲೆ ಹರೇ ಕೃಷ್ಣ ಮಹಾಮಂತ್ರ ನಲಿಯುತ್ತದೆ. ಸೊ ಹರೇ ಕೃಷ್ಣ ಮಹಾಮಂತ್ರ ಯಾರು ಹೇಳ್ತಾ ಇದ್ದಾರೆ, ಎಲ್ಲರೂ ಬರೋದಿಲ್ಲ, ಈಸಿಲಿ ಬರ್ತಾರ ಹರೇ ಕೃಷ್ಣ ಮಹಾಮಂತ್ರಕ್ಕೆ? ಬರ್ತಾರ ಎಲ್ಲರೂ ಹರೇ ಕೃಷ್ಣ? ಇಲ್ಲ ಮಾತಾಜಿ, ಬರಲ್ಲ. ಹೇಳಿದ್ರೆ ಯಾರು ಬರ್ತಾರೆ ಅವರು 10 ಜನ್ಮ, ಎಷ್ಟೋ ಜನ್ಮ, ಹಲವು 10 ಜನ್ಮ, ಅನೇಕ ಜನ್ಮಗಳ ಅಲ್ಲಿ ಭಗವಂತನ ಪೂಜೆ ಮಾಡಿ 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 ಆದ್ಮೇಲೆ ಈಗ ನಮಗೆ ಆ ಹರೇ ಕೃಷ್ಣ ಮಹಾಮಂತ್ರ ಅಂತಹ ವ್ಯಕ್ತಿಯ ತುಟಿ ಮೇಲೆ ನಲೀತದೆ. ಅವರೇ ಹೇಳಲಿಕ್ಕೆ ಸಾಧ್ಯ, ಅವರೇ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಯಾರು ಹೇಳ್ತಾರೆ ಅದು ಅವರು ಸಾಧಾರಣ ಅಲ್ಲ. ಅವರು ಎಷ್ಟೋ ಜನ್ಮದಲ್ಲಿ ಆ ವಾಸುದೇವ ಭಗವಂತನ ಪೂಜೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಈಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿಕ್ಕೆ ಅವರಿಗೆ ಒಂದು ಭಗವಂತ ಕರುಣಿಸಿದ್ದಾನೆ. ಸೊ ಭಗವಂತ ಹರೇ ಕೃಷ್ಣ ಮಹಾಮಂತ್ರ ಯಾರು ಹೇಳ್ತಾರೆ ಅವರ ನಾಲಿಗೆ ಮೇಲೆ ರಾಧಾಕೃಷ್ಣ ಕುಣಿತಾರಂತೆ, ನಲಿತಾರೆ ಭಗವಂತ. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರವು ನಲಿಯುತ್ತದೆ ಅಂತಹ ವ್ಯಕ್ತಿಗಳ ತುಟಿಯ ಮೇಲೆ. ಆಮೇಲೆ ಆ ಪದ್ಮ ಪುರಾಣದಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಏನಂದ್ರೆ ಸ್ವಯಂ ಪ್ರಭುವಿನ ಪವಿತ್ರ ನಾಮಕ್ಕೂ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈಗ ಹರೇ ಕೃಷ್ಣ ಮಹಾಮಂತ್ರ ಇಷ್ಟೇ, ಆ ಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದಕ್ಕೂ ಮತ್ತು ಭಗವಂತನಿಗೂ ವ್ಯತ್ಯಾಸವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಭಿನ್ನತ್ವಂ ನಾಮ ನಾಮಿನಃ, ಭಗವಂತನ ನಾಮಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಸೊ ಹೀಗಾಗಿ ಪೂರ್ಣತೆ, ಪಾವಿತ್ರ್ಯ ಮತ್ತು ನಿತ್ಯತೆಗಳ ದೃಷ್ಟಿಯಿಂದ ಭಗವಂತನ ಪವಿತ್ರ ನಾಮವು ಭಗವಂತನಷ್ಟೇ ಶ್ರೇಷ್ಠ. ಅಂದ್ರೆ ಭಗವಂತ ಪೂರ್ಣ. ಸೊ ಅಲ್ಲಿ ಹೇಳ್ತಾರೆ ಭಗವಂತ ಪೂರ್ಣ. ಓಂ ಪೂರ್ಣ ಮದ ಪೂರ್ಣಂ ಇದಂ ಪೂರ್ಣಂ ಪೂರ್ಣ ಮುದುಚ್ಯತೆ ಪೂರ್ಣ ಮೇವಾವಶಿಷ್ಯತೆ. ಅಷ್ಟು ಆ ಭಗವಂತ ಎಲ್ಲವೂ ಭಗವಂತನಿಂದ ಹೊರಗೆ ಬಂದ್ರು ಕೂಡ ಆ ಭಗವಂತ ಅವನು ಪೂರ್ಣವಾಗಿ ಉಳಿತಾನೆ. ಅದೇ ರೀತಿ ಭಗವಂತ ಪೂರ್ಣ, ಹರೇ ಕೃಷ್ಣ ಮಹಾಮಂತ್ರ ಪೂರ್ಣ. ಭಗವಂತ ಪವಿತ್ರ. ಸೊ ಭಗವಂತ ಕೃಷ್ಣ ಅಪಾಪವಿದ್ದ, ಅವನಿಗೆ ಯಾವ ಒಂದು ಸೋಂಕಿಲ್ಲ, ಯಾವುದೇ ಪಾಪದ ಸೋಂಕಿಲ್ಲ, ಅವನು ಪವಿತ್ರ. ಹಾಗೆ ಈ ಹರೇ ಕೃಷ್ಣ ಮಹಾಮಂತ್ರ ಕೂಡ ಪವಿತ್ರ. ಭಗವಂತ ನಿತ್ಯ, ಯಾವಾಗ್ಲೂ ಅವನು ನಿತ್ಯ. ಸೊ ಅದೇ ತರ ನಿತ್ಯತೆ ಈ ಹರೇ ಕೃಷ್ಣ ಮಹಾಮಂತ್ರ. ಸೊ ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಅದು ಪ್ರಭುವಿನಷ್ಟೇ ಶ್ರೇಷ್ಠ. ಸೊ ಹಾಗಾಗಿ ಈ ಪವಿತ್ರ ನಾಮ ಇಹಲೋಕದ ಶಬ್ದ ವಾಹಿನಿ ಅಲ್ಲ, ಈ ಐಹಿಕ ಲೋಕದ ಶಬ್ದ ಅಲ್ಲ. ಇಲ್ಲೆಲ್ಲ ಐಹಿಕ ಲೋಕದಲ್ಲಿ ಅನೇಕ ರೀತಿಯ ಸಂಗೀತ ಎಲ್ಲ ಇರುತ್ತದೆ, ಆ ರೀತಿ ಅಲ್ಲ. ಇದು ಗೋಲೋಕೇರ ಪ್ರೇಮ ಧ್ವನಿ, ಗೋಲೋಕದಿಂದ ಬಂದಿರೋ ಪ್ರೇಮ ಧ್ವನಿ. ಅದಕ್ಕೆ ಐಹಿಕ ಯಾವ ಕಾಲುಷ್ಯವಿಲ್ಲ. ಸೊ ಹಾಗಾಗಿ ಐಹಿಕದ ಒಂದು ಕಲುಷತೆ ಇಲ್ಲ ಅಲ್ಲಿ. ಹಾಗಾಗಿ ಯಾರಿಗೆ ಪವಿತ್ರ ನಾಮವನ್ನು ಉಚ್ಚರಿಸಬೇಕು, ಸರಿಯಾಗಿ ಅಪರಾಧ ಇಲ್ಲದೆ, ಅಂದ್ರೆ ಇಂದ್ರಿಯ ಶುದ್ಧಿ ಇರಬೇಕು. ಇಂದ್ರಿಯಗಳು ಶುದ್ಧವಾಗದಿದ್ರೆ ನಮಗೆ ಪವಿತ್ರ ನಾಮವನ್ನ ಅಪರಾಧ ರಹಿತವಾಗಿ ಹೇಳಲಿಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಇಂದ್ರಿಯ ಶುದ್ಧಿಯನ್ನು ಹೇಗೆ ಮಾಡ್ಕೊಳ್ಳೋದು? ಇಂದ್ರಿಯ ಶುದ್ಧಿಯನ್ನು ಮಾಡ್ಕೊಳ್ಳದೆ ಮಹಾಮಂತ್ರವನ್ನ ನಾವು ಸರಿಯಾಗಿ ಉಚ್ಚಾರ ಮಾಡಕ್ಕಾಗಲ್ಲ, ಅಪರಾಧ ರಹಿತವಾಗಿ ಉಚ್ಚಾರ ಮಾಡಕ್ಕಾಗಲ್ಲ. ಆದ್ರೂ ಕೂಡ ನಾವು ಪವಿತ್ರ ನಾಮವನ್ನ ಹೇಳ್ತಾ ಇರ್ಬೇಕಂತೆ. ಆವಾಗ ಆ ಪವಿತ್ರ ನಾಮವೇ ನಮ್ಮನ್ನು ಶುದ್ಧಿ ಮಾಡಿ ಆಮೇಲೆ ಅಪರಾಧ ರಹಿತ ಜಪವನ್ನು ಮಾಡಬಹುದು. ಸೊ ಹಾಗಾಗಿ ಜಪವನ್ನು ನಾವು ಮುಂದುವರಿಸ್ತಾ ಹೋದ್ರೆ ಆಮೇಲೆ ನಮಗೆ ಆ ಒಂದು ಅಪರಾಧ ರಹಿತ ಜಪವನ್ನು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಚೇತೋದರ್ಪಣಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ ಶ್ರೀ ಚೈತನ್ಯ ಮಹಾಪ್ರಭುಗಳು? ಸೊ ಚೇತೋದರ್ಪಣ ಮಾರ್ಜನಂ, ಆ ಹೃದಯದಲ್ಲಿ ಕಶ್ಮಲ, ಕನ್ನಡಿ ಒಳಗೆ ಧೂಳಿದೆ, ಅದೇನ್ ಮಾಡ್ಬೇಕು? ತೆಗಿಬೇಕು. ಅದೇ ತರಹ ನಮ್ಮ ಹೃದಯದಲ್ಲಿ ಅನೇಕ ಜನ್ಮದಿಂದ ಬಂದಿರ್ತಕ್ಕಂತಹ ಕೊಳೆ ಇದೆ, ಪಾಪದ ಕೊಳೆ ಇದೆ, ಅದು ತೆಗಿಬೇಕು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಇರಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಯಾವಾಗ ನಮ್ಮ ಹೃದಯದಲ್ಲಿದ್ದ ಈ ಕೊಳೆ ಅದನ್ನ ತೆಗೆದ್ರೆ ಆ ಕಾಮ, ಲೋಭ ಮತ್ತೆ ರಜೋಗುಣ, ತಮೋಗುಣ ಇವೆಲ್ಲ ಇದೆ ನಮ್ಮ ಆ ಕೊಳಕು, ಅದನ್ನ ತೆಗೆದ್ರೆ, ಪರಿಶುದ್ಧ ಮಾಡ್ಕೊಂಡ್ರೆ
ಆಗ ಪವಿತ್ರ ನಾಮ ಅದರ ಪವಿತ್ರತೆ ಅರ್ಥ ಆಗ್ತದೆ, ಅದರ ಮಹತ್ವ ಅರ್ಥ ಆಗ್ತದೆ. ಸೊ ಹಾಗಾಗಿ ಯಾರು ಆ ತಮ್ಮ ಹೃದಯದಲ್ಲಿ ಆ ಕೊಳೆ ಮತ್ತೆ ಕಾಮ ಮತ್ತೆ ಲೋಭ, ರಜೋಗುಣ, ತಮಗುಣ ಇದನ್ನೆಲ್ಲ ಅದನ್ನ ಯಾರು ಕಳ್ಕೊಳ್ಳೋದಿಲ್ಲ ಅವರಿಗೆ ಹರಿಕೃಷ್ಣ ಆ ಮಹಾಮಂತ್ರ ಅದರಿಂದ ಬರ್ತಕ್ಕಂತ ಅದರ ದಿವ್ಯ ಫಲ ಭಗವಂತನ ಹರಿನಾಮ ಸ್ಮರಣೆ ಮಾಡೋದ್ರಿಂದ ಅದು ಬರಲಿಕ್ಕೆ ಹೇಗೆ ಸಾಧ್ಯ? ಸೊ ಆದುದರಿಂದ ಸಾಧ್ಯ ಇಲ್ಲ. ಸೊ ಆದ್ದರಿಂದ ನಾವು ಪ್ರಭು ಸೇವೆಯ ಮನೋಧರ್ಮವನ್ನು ಬೆಳೆಸಿಕೊಳ್ಳಲು ವ್ಯಕ್ತಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಭಗವಂತನ ಸೇವೆ ಮಾಡಿ, ಆ ಸೇವೆ ಮಾಡೋದ್ರಿಂದ ನಮಗೇನಾಗತ್ತೆ, ಅಪರಾಧವಿಲ್ಲದೆ ಜಪ ಮಾಡ್ಲಿಕ್ಕೆ ಸಾಧ್ಯ. ಸೊ ಸೇವೆ ಮಾಡಿದರೆ ನಮಗೆ ಅಪರಾಧ ಇಲ್ಲದೆ ಆ ಭಗವಂತನ ಇದನ್ನ ಮಾಡ್ಲಿಕ್ಕೆ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳಲಿಕ್ಕೆ ಸಾಧ್ಯ. ಅದು ಹೇಗೆ ಅಂತಂದ್ರೆ, ಸೇವೆ ಮಾಡಿದ್ರೆ ಮಂತ್ರ ಸರಿಯಾಗಿ ಹರೇ ಕೃಷ್ಣ ಮಂತ್ರ ಹೇಳ್ಬೋದು. ಆಮೇಲೆ ಸೇವೆ ಮಾಡ್ಲಿಕ್ಕೆ ಮನಸ್ಸು ಬರ್ಬೇಕು ಅಂದ್ರೂ ಕೂಡ ಹರೇ ಕೃಷ್ಣ ಮಹಾಮಂತ್ರ ಹೇಳಬೇಕು. ಹರೇ ಕೃಷ್ಣ ಸೇವೆ ಮಾಡೋದ್ರಿಂದ ಮತ್ತೆ ಒಂದಕ್ಕೊಂದು ಡಿಪೆಂಡೆಂಟ್. ಹರೇ ಕೃಷ್ಣ ಮಹಾಮಂತ್ರ ಹೇಳೋದು ಮತ್ತೆ ಭಕ್ತಿ ಸೇವೆ ಮಾಡೋದು. ಹಾಗಾಗಿ ಇದನ್ನ ಆ ಹರೇ ಕೃಷ್ಣ ಮಹಾಮಂತ್ರವನ್ನ ಉಚ್ಚರಿಸುವ ಶಿಕ್ಷಣ ಅದನ್ನ ಗುರುವಿನ ಮಾರ್ಗದರ್ಶನದಲ್ಲಿ ಪಡ್ಕೊಳ್ಬೇಕು ಶಿಷ್ಯ. ಸೊ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ದೀಕ್ಷೆ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಸ್ವಯಂ ಪ್ರೇರಣೆಯಿಂದ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ, ಅದನ್ನ ಹೇಳಿದ್ರೆ ಆ ಕ್ಷಣವೇ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರ ನಾಮಗಳ ದಿವ್ಯ ಗುಣ ಎಷ್ಟು, ಅದಕ್ಕೆ ಆ ಪವಿತ್ರ ನಾಮಕ್ಕೆ ಎಷ್ಟು ಆ ಗುಣಗಳಿವೆ, ದಿವ್ಯ ಗುಣಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಥುರಾವಾಸ ನಿನ್ನೆ ಕೂಡ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮಥುರಾವಾಸ, ದ್ವಾರಕಾ ಪಟ್ಟಣ ಇವೆಲ್ಲ ಪವಿತ್ರ ಕ್ಷೇತ್ರಗಳು. ಅಂದ್ರೆ ಜಗನ್ನಾಥಪುರಿ, ಮಾಯಾಪುರ, ಇಲ್ಲೆಲ್ಲ ಭಗವಂತ ಲೀಲೆಗಳನ್ನು ಮಾಡಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಪದ್ಮ ಪುರಾಣದ ವಚನ ಏನ್ ಹೇಳ್ತದೆ, ವಿವಿಧ ಯಾತ್ರಾ ಸ್ಥಳಗಳ ಪರ್ಯಟನೆ ಮಾಡುವುದೆಂದರೆ ಐಹಿಕ ಬಂಧನದಿಂದ ವಿಮೋಚನೆ. ಯಾತ್ರೆಗಳಿಗೆ ಜನ ಹೋದ್ರೆ ಏನಾಗುತ್ತೆ, ಐಹಿಕದಿಂದ ಬಿಡುಗಡೆ ಆಗತ್ತೆ. ಆದರೆ ಈ ಐಹಿಕ ಬಿಡುಗಡೆ ಅತ್ಯುನ್ನತ ಸಿದ್ಧಿ ಅಲ್ಲ. ಅದು ಏನಾಗತ್ತೆ, ಇದು ಮುಕ್ತ ಸ್ಥಿತಿಯನ್ನು ಗಳಿಸಿದ್ದಾದ ಬಳಿಕ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ನಾವು ಐಹಿಕದಿಂದ ಬಿಡುಗಡೆ ಆದ್ರೆ ಅದು ಅತ್ಯುನ್ನತ ಸ್ಥಿತಿ ಅಲ್ಲ. ಐಹಿಕದಿಂದ ಬಿಡುಗಡೆ ಈ ಮೂರು ರಜೋಗುಣ, ತಮಗುಣ ಮತ್ತು ಸತ್ವಗುಣದಿಂದ ನಾವು ಹೊರ ಬಂದ್ರೆ ಅದು ಅತ್ಯುನ್ನತ ಸಿದ್ಧಿ ಅಲ್ಲ. ಆದರೆ ಆ ಸ್ಥಿತಿಗೆ ಬಂದ ಮೇಲೆ ನಮಗೆ ಭಕ್ತಿ ಸೇವೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಭಕ್ತಿ ಸೇವೆಯಲ್ಲಿ ನೆಲೆ ನಿಲ್ಲುವುದು ಉನ್ನತ ಸ್ಥಿತಿ. ಸೊ ಬ್ರಹ್ಮಭೂತ ಅಥವಾ ಮುಕ್ತ ಸ್ಥಿತಿಯನ್ನು ಗಳಿಸಿದಾದ ಮೇಲೆ ವ್ಯಕ್ತಿಯು ಭಕ್ತಿ ಸೇವೆಯ ಮಜಲಿಗೆ ಬರಬಹುದು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಇದು ಬ್ರಹ್ಮಭೂತ ಪರಿಸ್ಥಿತಿ ಬಂದ ಮೇಲೆ ವ್ಯಕ್ತಿ ಭಕ್ತಿ ಸೇವೆ ಮಾಡಬಹುದು. ಸೊ ಆದುದರಿಂದ ಭಗವಂತನ ದಿವ್ಯ ಪ್ರೇಮ ಸೇವೆ ಅದರನ್ನ ಗಳಿಸ್ಕೊಳ್ಳದೆ ಬದುಕಿನ ಅಂತಿಮ ಗುರಿ. ನಮ್ಮ ಬದುಕಿನ ಅಂತಿಮ ಗುರಿ ಏನು? ಹರೇ ಕೃಷ್ಣ. ಬದುಕಿನ ಅಂತಿಮ ಗುರಿ ಏನು? ಭಗವಂತನ ಸೇವೆ. ಭಗವಂತನ ಸೇವೆ ಮಾಡಬೇಕು, ಅದು ಗುರಿ. ಪ್ರಭುವಿನ ದಿವ್ಯ ಪ್ರೇಮ ಸೇವೆ ಅದನ್ನ ಗಳಿಸಬೇಕು, ಅದು ನಮ್ಮ ಬದುಕಿನ ಗುರಿ. ಯಾವ ಬದುಕಿನ? ಮಾನವ ಜನ್ಮದ ಗುರಿ ಅದು. ಹಾಗಾಗಿ ಈ ದಿವ್ಯ ಪ್ರೇಮವನ್ನ ಗಳಿಸ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮಧುರಾ ಮಂಡಲದಲ್ಲಿ ಒಂದು ಕ್ಷಣ ಕಾಲ ವಾಸಿಸಿದ್ರು ಸಾಕು, ನಮಗೆ ಭಗವಂತನ ದಿವ್ಯ ಪ್ರೇಮ ಸೇವೆ ಸಿಕ್ಕುತ್ತಂತೆ. ಈಗ ನಮಗೆ ಭಗವಂತನ ದಿವ್ಯ ಪ್ರೇಮ ಸೇವೆ ಅದು ಪಡ್ಕೋಬೇಕು, ಅದು ಜೀವನದ ಅಂತಿಮ ಗುರಿ. ಇದನ್ನು ಪಡ್ಕೊಳ್ಳೋದು ಹೇಗೆ? ಆ ಮಥುರಾ ಮಂಡಲದಲ್ಲಿ ಒಂದು ಕ್ಷಣ ವಾಸ ಮಾಡಿದ್ರು ಕೂಡ ಸಾಕು, ನಮ್ಗೆ ಭಗವಂತನ ದಿವ್ಯ ಪ್ರೇಮ ಸೇವೆಯ ಆ ಸೋಪಾನ, ಆ ಮೆಟ್ಟಿಲನ್ನು ನಾವು ಗಳಿಸಬಹುದು. ಸೊ ಹಾಗಾಗಿ ಇನ್ನೂ ಪದ್ಮಪುರಾಣದಲ್ಲಿ ಅನೇಕ ಉಕ್ತಿಗಳಿವೆ. ಮಥುರಾ ಪಟ್ಟಣದ ನೆಲವನ್ನು ಯಾರು ಪೂಜೆ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಮಥುರಾ ಪಟ್ಟಣವನ್ನ ಕಾಮ್ಯ ಕರಿವುಗಳು ಹೋದ್ರೆ ಅವರಿಗೆ ಆಸೆ ಪೂರೈಸ್ತದೆ. ಆಮೇಲೆ ಪರಬ್ರಹ್ಮನಲ್ಲಿ ಒಂದಾಗಬೇಕೆನ್ನುವ ಮುಕ್ತಿವಾದಿಗಳು ಅಲ್ಲಿ ಹೋದ್ರೆ ಅದು ಕೂಡ ಸಿಕ್ಕುತ್ತಂತೆ, ಬಯಕೆ, ಮುಕ್ತಿ ಸಿಗುವ ಬಯಕೆಯೂ ಸಿಕ್ಕುತ್ತೆ. ಆಮೇಲೆ ಭಕ್ತಿ ಸೇವೆಯಲ್ಲಿ ಮಗ್ನನಾಗಲು ಬಯಸುವ ಭಕ್ತರ ಬಯಕೆ ಮಥುರಾ ಪಟ್ಟಣವು ನಿಶ್ಚಯವಾಗಿ ನೆರವೇರಿಸುತ್ತೆ. ಸೊ ಮಥುರೆಗೆ ಕರ್ಮಿಗಳು ಹೋದ್ರೆ ಅವರ ಆಶೆಯೂ ಈಡಿರುತ್ತೆ. ಆಮೇಲೆ ನಿರಾಕಾರವಾದಿಗಳು ಹೋದ್ರೆ ಅವರಿಗೆ ಬ್ರಹ್ಮಜ್ಯೋತಿಲಿ ಒಂದಾಗುವ ಆಸೆ, ಸಾಯುಜ್ಯ ಮೋಕ್ಷ ಅದು ಕೂಡ ಸಿಕ್ಕತ್ತೆ. ಭಕ್ತರು ಹೋದರೆ ಅವರಿಗೆ ಭಕ್ತಿ ಸೇವೆಯಲ್ಲಿ ಮಗ್ನರಾಗ್ಲಿಕ್ಕೆ ಅವರಿಗೆ ಆ ಇಚ್ಛೆ ಕೂಡ ನೆರವೇರಿಸುತ್ತದೆ. ಹಾಗಾಗಿ
ಅಲ್ಲಿ ಅನೇಕ ವೈದಿಕ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಒಂದು ದಿನದ ಅವಧಿಗೆ ಮಥುರಾ ಪಟ್ಟಣದಲ್ಲಿ ವಾಸಿಸಿದರೂ ಸಾಕು, ಒಂದೇ ಒಂದು ದಿವಸ ಮಥುರಾದಲ್ಲಿ ವಾಸಿಸಿದರೂ ಸಾಕು, ಅವನಿಗೆ ಅಲ್ಲಿ ದೇವೋತ್ತಮ ಪರಮ ಪುರುಷನ ದಿವ್ಯ ಪ್ರೇಮ, ಆ ಮನೋಧರ್ಮ, ಭಗವಂತನನ್ನ ಸೇವೆ ಮಾಡಬೇಕು, ಈ ಮನೋಧರ್ಮ ಹುಟ್ಟುತ್ತದೆ. ಇದು ಆಶ್ಚರ್ಯವೇ ಸರಿ. ನೋಡಿ, ಮಥುರಾ ಪಟ್ಟಣದಲ್ಲಿ ಒಂದು ದಿವಸ ಇದ್ರೂ ಸಾಕಂತೆ, ಭಗವಂತನೇ ಸೇವೆ ಮಾಡ್ಬೇಕು ಅನ್ನತಕ್ಕಂತ ಪ್ರೇಮ, ಮನೋಧರ್ಮ ಉಂಟಾಗುತ್ತದೆ. ಸೊ ಈ ಮಥುರಾ ಪಟ್ಟಣವು ಭಗವಂತನ ಸಾಮ್ರಾಜ್ಯವಾದ ವೈಕುಂಠ ಧಾಮಕ್ಕಿಂತಲೂ ಹೆಚ್ಚಿನ ಮಹಿಮೆ, ವೈಕುಂಠ ಧಾಮಕ್ಕಿಂತಲೂ ಕೂಡ ಇದು ಹೆಚ್ಚಿನ ಮಹಿಮೆ ಉಳ್ಳದು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತು ಮುಗಿಸೋಣ. ಹರೇ ಕೃಷ್ಣ. 12ನೇ ಅಧ್ಯಾಯ ಮುಗೀತು. ಯಾರಿಗಾದ್ರೂ